धीरबन्धो जगत्पते गोपेश गोपिकान्त राधाकान्त नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे हरे कृष्ण। ಎಲ್ಲರಿಗೂ हरे कृष्ण माताजी। 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 ಆಗ್ಬೇಡಿ ಮಾತಾಜಿ, ಸ್ಕ್ರೀನ್ ಶೇರ್ ಮಾಡ್ತೀರಾ? ಮಾಡ್ತೇನೆ. ಶ್ರುತಿ ಮಾತಾಜಿ ಓದ್ಲಿಕ್ಕೆ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇದು ಹೊಸದಾಗಿತ್ತು, ಅಲ್ಲಿಂದ ಅಲ್ಲ? ಸ್ವಾಮೀಜಿ ಅಲ್ಲಿಂದ. ಹರೇ ಕೃಷ್ಣ. ಸ್ವಾಮೀಜಿ ಏಕಕಾಲಕ್ಕೆ ತಮ್ಮ ಸಹಾಯಕರ ಮೇಲ್ವಿಚಾರಣೆ ಮಾಡುತ್ತಲೇ ಹೆಚ್ಚಿನ ಅಡುಗೆಯನ್ನು ಮಾಡಿದರು. ಅವರು ಯಾವಾಗಲೂ ಹತ್ತಿರದಲ್ಲಿದ್ದರು. ಬರಿಗಾಲಲ್ಲೇ ಅಡುಗೆ ಮನೆಗೆ, ಅಲ್ಲಿಂದ ಎದುರಿನ ಕೋಣೆಗೆ, ಅಲ್ಲಿಂದ ಮತ್ತೆ ಹಿಂದುಗಡೆಗೆ ತಮ್ಮ ಕೋಣೆಗೆ ನಡೆದಾಡುತ್ತಿದ್ದರು. ಹಿಂದುಗಡೆಯ ಕೋಣೆಗೆ ಹೋದಾಗಲೂ ಗೋಡೆಯಲ್ಲಿನ ಕಿಟಕಿಯ ಮೂಲಕ ಶಿಷ್ಯರು ಅವರನ್ನು ಕಾಣಬಹುದಾಗಿತ್ತು. ಸುಮಾರು 1 ಡಜನ್ ಭಕ್ಷ್ಯಗಳಲ್ಲಿ ಪ್ರತಿಯೊಂದು ಅಂತಿಮ ಹಂತವನ್ನು ತಲುಪುತ್ತಿದ್ದುದನ್ನು ಸ್ವಾಮೀಜಿ ಕಂಡರು. ಅವರ ಶಿಷ್ಯರು ಅವುಗಳನ್ನು ಪಾತ್ರೆಗಳಲ್ಲಿ ಇಟ್ಟು ಒಂದೊಂದಾಗಿ ಎದುರುಗಡೆ ಕೋಣೆಗೆ ಒಯ್ದರು. ಅವುಗಳನ್ನು ಚೈತನ್ಯ ಪ್ರಭುಗಳ ಚಿತ್ರದ ಮುಂದೆ ಇಟ್ಟರು. ಅಲ್ಲಿ ಹಲ್ವಾ, ತೊವೆ, 2 ಸಬ್ಜಿಗಳು, ಚಿತ್ರಾನ್ನ, ಪೂರಿ, ಸಮೋಸ, ಹುಗ್ಗಿ, ಸೇಬಿನ ಚಟ್ನಿ, ಗುಲಾಬ್ ಜಾಮೂನ್ ಹಾಗೂ ಸಿಹಿ ಉಂಡೆ, ಇಸ್ಕಾನ್ ಗುಂಡುಗಳು ಇದ್ದವು. ಪ್ರಭುಪಾದರು ಸಿಹಿ ಉಂಡೆಗಳನ್ನು ಸಣ್ಣ ಬೆಂಕಿಯಲ್ಲಿ ನಿಧಾನವಾಗಿ, ಅವು ಚಿನ್ನದ ಕಂದು. ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಮಾಡ್ತೇನೆ. ಇಸ್ಕಾನ್ ಗುಂಡುಗಳ ಪಾತ್ರೆಯನ್ನು ಬಣ್ಣಕ್ಕೆ ತಿರುಗಿ ಉಬ್ಬುವಂತೆ ತಿರುಗಿಸಿ ಕರಿಯುವಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೆದರು. ಅನಂತರ ಒಂದೊಂದಾಗಿ ಅವುಗಳನ್ನು ಸೀಲು ಕಂಡಿಗಳಿಂದ ಸೌಟಿನ ಸಹಾಯದಿಂದ ತುಪ್ಪದಿಂದ ಹೊರಗೆ ತೆಗೆದು ಸಕ್ಕರೆ ಪಾಕದಲ್ಲಿ ಮುಳುಗಿಸಿದರು. ಈ ಚಿನ್ನದ ಬಣ್ಣದ ತುಪ್ಪದಲ್ಲಿ ಕರಿದ, ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದ ಹಾಲಿನ ಉಂಡೆಗಳು ತಮ್ಮ ಶಿಷ್ಯರ ಅಚ್ಚುಮೆಚ್ಚಿನ ಪ್ರಸಾದ ಖಾದ್ಯವೆನ್ನುವುದನ್ನು ಗುರುತಿಸಿದರು. ಅವರು ಅವುಗಳನ್ನು ಇಸ್ಕಾನ್ ಗುಂಡುಗಳು ಎಂದು ಕರೆದರು, ಏಕೆಂದರೆ ಅವು ಮಾಯೆಯ ವಿರುದ್ಧದ ಯುದ್ಧದಲ್ಲಿ ಶಸ್ತ್ರಗಳಾಗಿದ್ದವು. ಸಕ್ಕರೆ ಪಾಕದಲ್ಲಿ ತೇಲುತ್ತಿದ್ದ ಇಸ್ಕಾನ್ ಗುಂಡುಗಳ ಪಾತ್ರೆಯನ್ನು ಸದಾ ಎದುರಿನ ಕೋಣೆಯಲ್ಲಿ ಇಡಲಿಕ್ಕೆ ಕೂಡ ಅವರು ಅನುವು ಮಾಡಿದ್ದರು. ಆದ್ದರಿಂದಾಗಿ ಶಿಷ್ಯರು ಅನುಮತಿ ಯಾಚಿಸದೆ, ಯಾವುದೇ ನಿಯತ ಸಮಯವನ್ನು ಪಾಲಿಸದೆ ಅವುಗಳನ್ನು ಸ್ವೀಕರಿಸಬಹುದಾಗಿತ್ತು. ಅವರಿಗೆ ಇಷ್ಟ ಬಂದಷ್ಟು ಸ್ವೀಕರಿಸಬಹುದಿತ್ತು. ಕೀರ್ತನಾನಂದ ಸಮೋಸ ಹೂರಣವನ್ನು ಒಳಗೆ ತಂದನು. ಅದನ್ನು ಆತ ಸೊಪ್ಪು, ತರಕಾರಿ ಹಾಗೂ ಹಸಿರು ಬಟಾಣಿಯನ್ನು ಮಿದುವಾಗಿ ಬೇಯಿಸಿ ತಯಾರಿಸಿದ್ದ. ಸ್ವಾಮೀಜಿ ಅದಕ್ಕೆ ಭಾರೀ ಮಸಾಲೆ ಬೆರೆಸಿದ್ದರು. ಸಮೋಸವನ್ನು ತುಂಬುವುದು ಒಂದು ಕಲೆ. ಅದನ್ನು ಹೇಗೆ ಮಾಡುವುದೆಂದು ಸ್ವಾಮೀಜಿ ಅವರಿಗೆ ತೋರಿಸಿಕೊಟ್ಟರು. ಪ್ರಭುಪಾದರು ಅರ್ಧ ವೃತ್ತಾಕಾರದ ಕಣಕನ್ನು ತೆಗೆದುಕೊಂಡು ಶಂಕುವಿನ ಆಕಾರಕ್ಕೆ ತಿರುಗಿಸಿದರು. ಸೌಟು ತುಂಬಾ ಹೂರಣವನ್ನು ಅದರೊಳಗೆ ತುಂಬಿ ಮೇಲ್ಭಾಗದಲ್ಲಿ ಮಡಚಿ ತೆರೆದುಕೊಳ್ಳದಂತೆ ಒತ್ತಿದರು. ಇದು ಬಿಸಿ ತುಪ್ಪಕ್ಕಾಗಿ ಸಿದ್ಧವಾಗಿದ್ದ ಸಮೋಸ. ಅಚ್ಯುತಾನಂದ ಸರಿಯಲ್ಲದ ಆಕಾರಗಳಲ್ಲಿದ್ದ ಪೂರಿಗಳನ್ನು ಅಡಿಗೆ ಮನೆಯೊಳಗೆ ಒಯ್ದ. ಅಲ್ಲಿ ಆತ ಮತ್ತು ಕೀರ್ತನಾನಂದ ಅವುಗಳನ್ನು ಒಂದು ಬಾರಿಗೆ 2ರಂತೆ ಮುಳುಗಿಸಿ ಕರಿದರು. ತುಪ್ಪದ ಬಿಸಿ, ಕಣಕದ ಸಾಂದ್ರತೆ, ಗಾತ್ರ, ಆಕಾರ ಮತ್ತು ಪೂರಿಯ ದಪ್ಪ ಇವೆಲ್ಲ ಸರಿಯಾಗಿದ್ದರೆ ಕೆಲವೇ ಸೆಕೆಂಡುಗಳಲ್ಲಿ ಪೂರಿಗಳು ಬೆಂದು ಬಿಡುತ್ತಿದ್ದವು. ತುಪ್ಪದ ಮೇಲ್ಮೈ ಭಾಗಕ್ಕೆ ಎದ್ದು ತೇಲಿ ಚಿಕ್ಕ ಬಲೂನ್ಗಳಂತೆ ಉಬ್ಬುತ್ತಿದ್ದವು. ಹೆಚ್ಚಿನ ತುಪ್ಪ ಹರಿದು ಹೋಗಲೆಂದು ಅವುಗಳನ್ನು ರಟ್ಟಿನ ಪೆಟ್ಟಿಗೆಯ ಅಂಚಿನಲ್ಲಿ ನಿಲ್ಲಿಸಿಡುತ್ತಿದ್ದರು.
ಔತಣದ ಕೊನೆಯ ಸಿದ್ಧತೆಗಳು ಮುಗಿಯುತ್ತಿದ್ದಂತೆ ಸ್ವಾಮೀಜಿಯ ಶಿಷ್ಯರು ಕೈಗೆ ಮೆತ್ತಿ ಒಣಗಿದ ಕಣಕವನ್ನು ತೊಳೆದುಕೊಂಡರು. ನಂತರ ಅಂಗಡಿ ಮಳಿಗೆಗೆ ಇಳಿದು ಹೋದರು. ಅಲ್ಲಿ ಹುಲ್ಲಿನ ಚಾಪೆಗಳನ್ನು ಹಾಸಿ ಅತಿಥಿಗಳಿಗಾಗಿ ಹಾಗೂ ಔತಣಕ್ಕಾಗಿ ಕಾಯುತ್ತಿದ್ದರು. ಮೇಲ್ಮಹಡಿಯಲ್ಲಿ ಸ್ವಾಮೀಜಿ ಹಾಗೂ ಅಡಿಗೆಯವರಲ್ಲಿ ಇಬ್ಬರು ಪರಂಪರಾ ಪ್ರಾರ್ಥನೆಯನ್ನು ಪಠಿಸುತ್ತಾ ಎಲ್ಲ ಅಡಿಗೆಯನ್ನು ಚೈತನ್ಯ ಪ್ರಭುಗಳಿಗೆ ನೈವೇದ್ಯ ಮಾಡಿದರು. ಮೊದಲು ಕೆಲವು ಲವ್ ಫೀಸ್ಟ್ಗಳಿಗೆ ಅಷ್ಟಾಗಿ ಜನ ಬರಲಿಲ್ಲ. ಲವ್ ಫೀಸ್ಟ್ ಅಷ್ಟಾಗಿ ಜನ ಬರಲಿಲ್ಲ. ಆದರೆ ಭಕ್ತರು ಔತಣ ಪ್ರಸಾದದ ಬಗ್ಗೆ ಎಷ್ಟೊಂದು ಉತ್ಸಾಹಿಗಳಾಗಿದ್ದರೆಂದರೆ ಅವರು ಅತಿಥಿಗಳ ಅಭಾವದಿಂದ ನಿರಾಶೆಯನ್ನು ತೋರಗೊಡಲಿಲ್ಲ. ಅವರು ಉಳಿದಿದ್ದನ್ನು ತಾವೇ ತಿಂದು ಮುಗಿಸಲು ಸಿದ್ಧವಾಗಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಲೀಲಾಮೃತ ತರಗತಿಗೆ ಸ್ವಾಗತ. ನಿನ್ನೆ ನೋಡಿದ್ವಲ್ಲ, ಪ್ರಭುಪಾದ್ರು ಇದು ಯಾವ್ದಾದ್ರು ಥಿಯೇಟರ್ಗೆ ಹೋಗಿ ಅಲ್ಲಿ ನೋಡ್ಕೊಂಡು ಬಂದ್ರು. ಅಲ್ಲಿ ಸಂಕೀರ್ತನೆ ಮಾಡಿದ್ರೆ ಕೇಳಿಸ್ತಾ ಇದೆಯಾ ಮಾತಾಜಿ? ಸಂಕೀರ್ತನೆ ಮಾಡಿದ್ರೆ ಅಲ್ಲಿ ಮಾತಾಜಿ. ಸಂಕೀರ್ತನೆ ಮಾಡೋದ್ರಿಂದ ನಮ್ಗೇನು ಅಷ್ಟೊಂದು ಜನ ಬರೋದಿಲ್ಲ, ಇದು ಪ್ರಚಾರ ಆಗೋದಿಲ್ಲ ಕೃಷ್ಣ ಪ್ರಜ್ಞೆ ಅಂತ ತಿಳಿದವರು ಆ ಪಾರ್ಕೆ ವಾಸಿ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಭಾನುವಾರ ಇದು ಇಸ್ಕಾನ್ ಫೀಸ್ಟ್, ಇವಾಗ ಇಸ್ಕಾನ್ ಫೀಸ್ಟ್ ಆಗಿದೆ, ಮುಂಚೆ ಅದು ಲವ್ ಫೀಸ್ಟ್ ಅಂತ ಮಾಡೋಣ, 50 ಜನಕ್ಕೆ ಅಡುಗೆ ಮಾಡಬೇಕು ಅಂತ ಪ್ರಭುಪಾದ್ರು ಹೇಳಿ ಅವ್ರ ಶಿಷ್ಯಂದ್ರಿಗೆಲ್ಲ ಹೇಗೆ ಪ್ರತಿಯೊಂದನ್ನು ಹುಗ್ಗಿ, ಆ್ಯಪಲ್ ಚಟ್ನಿ, ಈ ಥರ ಎಲ್ಲದನ್ನು ಅವರೇ ನಿಂತು ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸಿ ಎಲ್ಲ ಕೊಡ್ತಾರೆ. ನೋಡಿದ್ವಿ ಅದನ್ನು. ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಅಡುಗೆಗೂ ಅವರು ಮೇಲ್ವಿಚಾರಣೆ ಮಾಡ್ತಾ ಮಾಡಿಸ್ತಾ ಇದ್ರು, ಪ್ಲಸ್ ಅವರು ಮಾಡ್ತಾ ಇದ್ರು. ಬರಿಗಾಲಲ್ಲೇ ಅಡುಗೆ ಮನೆಗೆ, ಅಲ್ಲಿಂದ ಎದುರಿನ ಕೋಣೆಗೆ, ಅಲ್ಲಿಂದ ಮತ್ತೆ ಹಿಂದುಗಡೆಯೇ ತಮ್ಮ ಕೋಣೆಗೆ ನಡೆದಾಡುತ್ತಿದ್ದರು. ಹೀಗೆ ಪ್ರತಿಯೊಂದು ನೋಡ್ಕೊಂಡವರು ಒಂದು ಹಾಳಾಗ್ದಂಗೆ ಎಲ್ಲ ಪದಾರ್ಥನೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರು ಅಷ್ಟು ಇದರಿಂದ ಮಾಡಿಸ್ತಾ ಇದ್ರು ಭಕ್ತರ ಕೈಲಿ. ಇದು ಎಲ್ಲ ಭಕ್ತಿ ಸೇವೆಗೆ ಒನ್ ಆಫ್ ದಿ ಪಾತ್ಸ್, ಇದೊಂದು ದಾರಿ ಭಕ್ತಿ ಸೇವೆಗೆ. ಹಿಂದುಗಡೆ ಕೋಣೆಗೆ ಹೋದಾಗಲೂ ಗೋಡೆಯಲ್ಲಿನ ಕಿಟಕಿಯ ಮೂಲಕ ಶಿಷ್ಯರು ಅವರನ್ನು ಕಾಣಬಹುದಾಗಿತ್ತು. ಅಂದ್ರೆ ಎಲ್ಲೋದ್ರೂ ಶಿಷ್ಯಂದ್ರ ಮೇಲೆ ಒಂದು ಕಣ್ಣಿಡೋ ಥರ ಪ್ರತಿಯೊಂದನ್ನು ಅವರು ನೋಡ್ಕೋತಾ ಇದ್ರು ಉಸ್ತುವಾರಿ. ಸುಮಾರು 1 ಡಜನ್ ಭಕ್ಷ್ಯಗಳನ್ನು ಪ್ರತಿಯೊಂದು ಅಂತಿಮ ಹಂತವನ್ನು ತಲುಪಿದ್ದನ್ನು ಸ್ವಾಮೀಜಿ ಕಂಡರು. ಅಂದ್ರೆ ಅವ್ರಿಗೆ ಜನ ಬರೋ ಹೊತ್ತಿಗೆ ಎಲ್ಲ ಅಡಿಗೆ ಪ್ರಸಾದ ಮುಗಿಸ್ಬೇಕಾಗಿರುತ್ತಲ್ಲ, ಸೊ 1 ಡಜನ್ ಅಡಿಗೆ ಅಂದ್ರೆ 12 ಥರ ಭಕ್ಷ್ಯ ಮಾಡಿ ಇಟ್ಟಿದ್ದಾರೆ. ಅವರ ಶಿಷ್ಯರು ಅವುಗಳನ್ನು ಪಾತ್ರೆಗಳಲ್ಲಿ ಇಟ್ಟು ಒಂದೊಂದಾಗಿ ಎದುರುಗಡೆಗೆ ಕೋಣೆಗೆ ಒಯ್ದರು. ಎಲ್ಲ ತಗೊಂಡೋಗಿ ಆಗಿದ್ದನ್ನೆಲ್ಲ ತಗೊಂಡೋಗಿ ಅಲ್ಲಿ ಇಡ್ತಾ ಇದ್ದಾರೆ ನೈವೇದ್ಯಕ್ಕೆ. ಅವುಗಳನ್ನು ಚೈತನ್ಯ ಪ್ರಭುಗಳ ಚಿತ್ರದ ಮುಂದೆ ಇಟ್ಟರು. ಇಲ್ಲಿ ಹಲ್ವಾ, ತೊವೆ, 2 ಸಬ್ಜಿ, ಚಿತ್ರಾನ್ನ, ಪೂರಿ, ಸಮೋಸ, ಹುಗ್ಗಿ, ಸೇಬಿನ ಚಟ್ನಿ, ಗುಲಾಬ್ ಜಾಮೂನ್ ಹಾಗೂ ಸಿಹಿ ಉಂಡೆ, ಇಷ್ಟು ಅಡಿಗೆ ಎಲ್ಲ ಹಬ್ಬದ ಅಡಿಗೆನೆ. ಫುಲ್ ಪಲ್ಯ, ಕೋಸಂಬರಿ ಇಲ್ಲ ಅನ್ಸುತ್ತೆ, ಹಲ್ವಾ, ತೊವೆ, ಆಮೇಲೆ ಪಲ್ಯ, ಚಿತ್ರಾನ್ನ, ಪೂರಿ, ಸಮೋಸ, ಹುಗ್ಗಿ, ಚಟ್ನಿ, ಆಮೇಲೆ ಗುಲಾಬ್ ಜಾಮೂನ್ನ ಇಸ್ಕಾನ್ ಬುಲೆಟ್ ಅಂತ ಕರೀತಾರೆ, ಹಾಗೂ ಸಿಹಿ ಉಂಡೆ, ಇಸ್ಕಾನ್ ಗುಂಡುಗಳು ಅಂದ್ರೆ ಅದೇ ಜಾಮೂನು ಇದ್ದವು. ಪ್ರಭುಪಾದರು ಸಿಹಿ ಉಂಡೆಗಳನ್ನು ಸಹ ಬೆಂಕಿಯಲ್ಲಿ ನಿಧಾನವಾಗಿ, ಅವು ಚಿನ್ನದ ಕಂದು, ಮತ್ತೆ ಸ್ವಲ್ಪ ಮೇಲ್ ಮಾಡಿ, ಚಿನ್ನದ ಕಂದು ಬಣ್ಣಕ್ಕೆ ತಿರುಗಿ ಉಬ್ಬುವಂತೆ ಮುಳುಗಿಸಿ ಕರೆಯುವಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಅಂದ್ರೆ ನಿಧಾನಕ್ಕೆ ಕರಿಬೇಕು ಈ ಜಾಮೂನ್ ಯಾವಾಗ್ಲೂ. ಇಲ್ಲ ಅಂದ್ರೆ ಮೇಲ್ಗಡೆ ಕೆಂಪಗಾಗಿರುತ್ತೆ, ಸ್ವಲ್ಪ ಕಪ್ಪು ಆಗುತ್ತೆ, ಆಮೇಲೆ ಒಳಗಡೆ ಆಗೇ ಇರಲ್ಲ. ಸೊ ಅದೊಂದು ಹದದಲ್ಲಿ ಕರೆದ್ರೆ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಪ್ರಭುಪಾದರು ನಿಧಾನಕ್ಕೆ ಕರಿತಾ ಇದ್ರು ಅಂತ ಇಲ್ಲಿ ಹೇಳಿದ್ದಾರೆ. ಅನಂತರ ಒಂದೊಂದಾಗಿ ಅವುಗಳನ್ನು ಸೀಳು ಕಂಡಿಗಳಲ್ಲಿದ್ದ ಸೌಟಿನ ಸಹಾಯದಿಂದ ತುಪ್ಪದಿಂದ ಹೊರಗೆ ಅಂದ್ರೆ ಜಾಲರಿ ಸೌಟಲ್ಲಿ ಹೊರಗೆ ತೆಗಿತಾರೆ. ತುಪ್ಪದಲ್ಲೇ ಕರೆದಿದ್ದಾರೆ ನೋಡಿ. ಸಕ್ಕರೆ ಪಾಕದಲ್ಲಿ ಮುಳುಗಿಸಿದ್ರು, ಆಮೇಲೆ ಅದನ್ನ ಶುಗರ್ ಸಿರಪ್ ಸಕ್ಕರೆ ಪಾಕಕ್ಕೆ ಹಾಕ್ತಾರೆ. ಈ ಚಿನ್ನದ ಬಣ್ಣದ ತುಪ್ಪದಲ್ಲಿ ಕರಿದ ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದ ಹಾಲಿನ ಉಂಡೆಗಳು, ಅಂದ್ರೆ ಅದ ಮಿಲ್ಕ್ ಪೌಡರ್ ಇಂದ ಮಾಡಿರ್ತಾರಲ್ವ ಜಾಮೂನು, ಅದಕ್ಕೆ ಹಾಲಿನ ಉಂಡೆಗಳು ಅಂತ ಇಲ್ಲಿ ಹೇಳಿದ್ದಾರೆ. ತಮ್ಮ ಶಿಷ್ಯರ ಅಚ್ಚುಮೆಚ್ಚಿನ ಪ್ರಸಾದ ಖಾದ್ಯವೆನ್ನುವುದು ಗುರುತಿಸಿದರು. ಸೊ ಇದೆಲ್ಲ ಭಕ್ತರಿಗೂ ಇದು ತುಂಬಾ ಇಷ್ಟ ಮಾಡಿರೋ ಅಡಿಗೆ ಪದಾರ್ಥದಲ್ಲಿ ಈ ಜಾಮೂನ್, ಇದು ಹಾಲಿನ ಉಂಡೆ ತುಂಬಾ ಇಷ್ಟ ಭಕ್ತರಿಗೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಇಷ್ಟು ದಿವಸ ಮಾಡಿರೋದ್ರಲ್ಲಿ ಅವ್ರು ತಿನ್ನೋದ್ರಲ್ಲಿ ಎಲ್ಲ ನೋಡ್ಕೊಂಡು ಅವರು ಅವುಗಳನ್ನು ಇಸ್ಕಾನ್ ಗುಂಡುಗಳು ಎಂದು ಕರೆದರು. ಅದೇ ಇಸ್ಕಾನ್ ಗುಂಡುಗಳು ಅಂತ ಕರೀತಾರೆ. ಈಗಲೂ ಅಷ್ಟೇ ಇಸ್ಕಾನ್ ಬುಲೆಟ್ ಬೇಕಾ ಅಂತ ಕೇಳ್ತಾರೆ ನಾವಲ್ಲಿ ಹೋದ್ರೆ ಪ್ರಸಾದಕ್ಕೆ. ಏಕೆಂದರೆ ಅವು ಮಾಯೆಯ ವಿರುದ್ಧದ ಯುದ್ಧದಲ್ಲಿ ಶಸ್ತ್ರಗಳಾಗಿದ್ದವು.
ಯಾಕದನ್ನ ಇಸ್ಕಾನ್ ಗುಂಡುಗಳು, ಇಸ್ಕಾನ್ ಬುಲೆಟು ಈ ಥರ ಕರೀತಾರೆ ಅಂದರೆ, ಮಾಯೆ ಎದುರುಗಡೆ ನಾವು ಇದು ನಮ್ಗೆ ಶಸ್ತ್ರ ಅದು. ಯಾಕೆಂದರೆ ನಾವು ಯಾವಾಗಲೂ ಮಾಯೆನಲ್ಲಿ ಸಿಕ್ಕಾಕೋಬಾರ್ದು, ಸಿಕ್ಕಾಕೊಂಡೇ ಇದ್ದೀವಿ. ಅದರಿಂದ ಆದಷ್ಟು ಹೊರಗೆ ಬರಬೇಕು ಅಂತ ಈ ಥರ ಅದಕ್ಕೆ ಒಂದು ಸಂಕೇತ ಕೊಟ್ಟಿದ್ದಾರೆ. ಇದಂತ ದೇವ್ರ ಪ್ರಸಾದ ತಿಂದರೆ ಅಟ್ಲೀಸ್ಟ್ ನಾವು ಸ್ವಲ್ಪನಾದರೂ ಒಂದು ದಿನದಲ್ಲಿ ಒಂದು ದಿನನಾದ್ರೂ ಸ್ವಲ್ಪ ಸಾತ್ವಿಕಕ್ಕೆ ಬಂದು ಮುಂದೆ ಮಾಯೆ ಹಿಡಿತಕ್ಕೆ ಸಿಕ್ಕಾಕೋಬಾರ್ದು, ಸಿಕ್ಕಾಕೊಳ್ಳೋದಿಲ್ಲ ಅಂತ ಪ್ರಯತ್ನ ಪಡಬೇಕು ಅಂತ ಇದ್ರ ಹೇಳ್ತಾ ಇದ್ದಾರೆ. ಸಕ್ಕರೆ ಪಾಕದಲ್ಲಿ ತೇಲುತ್ತಿದ್ದ ಇಸ್ಕಾನ್ ಗುಂಡುಗಳ ಪಾತ್ರೆಯನ್ನು ಸದಾ ಎದುರಿನ ಕೋಣೆಯಲ್ಲಿ ಇಡಲಿಕ್ಕೆ ಕೂಡ ಅವರು ಅನುವು ಮಾಡಿದ್ದರು. ಅದನ್ನು ತಗೊಂಡೋಗಿಡಿ ಅಂತ ಹೇಳ್ತಾರೆ. ಅದರಿಂದಾಗಿ ಶಿಷ್ಯರು ಅನುಮತಿ ಯಾಚಿಸದೆ ಯಾವುದೇ ನಿಯತ ಸಮಯವನ್ನು ಪಾಲಿಸದೆ ಅವುಗಳನ್ನು ಸ್ವೀಕರಿಸಬಹುದಾಗಿತ್ತು, ತಗೋಬೋದಾಗಿತ್ತು. ಶಿಷ್ಯಂದ್ರ ಊಟ ತಿನ್ಬೋದಾಗಿತ್ತು. ಅವರಿಗೆ ಇಷ್ಟ ಬಂದಷ್ಟು ಸ್ವೀಕರಿಸಬಹುದಿತ್ತು, ಯಾರೆಷ್ಟು ಬೇಕಾದರೂ ತಗೊಳ್ಳಿ ಅಂತ ಹೇಳಿರ್ತಾರೆ. ಕೀರ್ತನಾನಂದರು ಇವರು ಒಬ್ರು ಶಿಷ್ಯರು ಮಾಡ್ತಾ ಇರ್ತಾರಲ್ಲ, ನೆನ್ನೆ ಸಮೋಸ ಇದೆಲ್ಲ ಹೂರಣವನ್ನು ಒಳಗೆ ತಂದರು. ಅದನ್ನು ಆತ ಸೊಪ್ಪು, ತರಕಾರಿ ಹಾಗೂ ಹಸಿರು ಬಟಾಣಿಯನ್ನು ಮಿದುವಾಗಿ ಬೇಯಿಸಿ ತಯಾರಿಸಿದ್ದ. ಒಳಗಡೆ ಹಾಕೋ ಫಿಲ್ಲಿಂಗು ಸ್ವಾಮೀಜಿ ಅದಕ್ಕೆ ಭಾರಿ ಮಸಾಲೆ ಬೆರೆಸಿದ್ದರು, ಉಪ್ಪು ಖಾರ ಎಲ್ಲ ಹಾಕ್ತಾರೆ. ಸಮೋಸವನ್ನು ತುಂಬುವುದು ಒಂದು ಕಲೆ. ಅದನ್ನು ಹೇಗೆ ಮಾಡುವುದನ್ನು ಸ್ವಾಮೀಜಿಯವರಿಗೆ ತೋರಿಸಿಕೊಟ್ಟರು. ಸಮೋಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ. ಪ್ರಭುಪಾದರು ಅರ್ಧ ವೃತ್ತಾಕಾರದ ಕಣಕವನ್ನು ತೆಗೆದುಕೊಂಡು ಶಂಕುವಿನ ಆಕಾರಕ್ಕೆ ತಿರುಗಿಸಿದರು. ಆಕ್ಚುಲಿ ಸಮೋಸ ಮಾಡೋದು ಒಂದು ಆರ್ಟ್. ಆ ರೌಂಡ್ ಪೂರಿನ ಕಟ್ ಮಾಡಿ ಅದರೊಳಗೆ ಇಟ್ಟು ಒಂಚೂರು ಹೊರಗೆ ಬರ್ದಂಗೆ ಫಿಲ್ ಮಾಡಿ ಮುಚ್ಚಬೇಕು. ಸೌಟು ತುಂಬ ಹೂರಣವನ್ನು ಅದರೊಳಗೆ ತುಂಬಿ ಮೇಲ್ಭಾಗದಲ್ಲಿ ಮಡಚಿ ತೆಗೆದುಕೊಳ್ಳದಂತೆ ಒತ್ತಿದರು. ಸೊ ಅದನ್ನು ಒಂಚೂರು ಅದರೊಳಗಿರೋ ಹೂರಣ ಹೊರಗೆ ಬರಬಾರ್ದು, ಎಣ್ಣೆ ಒಳಗೆ ಮಿಕ್ಸ್ ಆಗಬಾರ್ದು ಅಂತೇಳಿ ನೀಟಾಗಿ ಫೋಲ್ಡ್ ಮಾಡ್ತಾರೆ. ಇದು ಬಿಸಿ ತುಪ್ಪಕ್ಕಾಗಿ ಸಿದ್ಧವಾಗಿದ್ದ ಸಮೋಸ ಕೂಡ ತುಪ್ಪದಲ್ಲೇ ಕರಿತಾ ಇದ್ರು ನೋಡಿ, ಭಗವಂತನಿಗೆ ಕೊಡೋದಕ್ಕೆ. ಅಚ್ಯುತಾನಂದ ಸರಿಯಲ್ಲದ ಆಕಾರದಲ್ಲಿದ್ದ ಪೂರಿಗಳನ್ನು ಅಡಿಗೆ ಮನೆಯೊಳಗೆ ಒಯ್ದ. ಯಾವುದು ಶೇಪ್ ಎಲ್ಲ ಸರಿಗಿರಲ್ವೋ ಅದನ್ನೆಲ್ಲ ವಾಪಸ್ ತಗೊಂಡು ಹೋಗ್ತಾರೆ ಅವರು, ಅಚ್ಯುತಾನಂದ ಅನ್ನೋರು. ಅಲ್ಲಿ ಆತ ಮತ್ತು ಕೀರ್ತನಾನಂದ ಅವುಗಳನ್ನು ಒಂದು ಬಾರಿಗೆ ಎರಡರಂತೆ ಮುಳುಗಿಸಿ ಕರೀತಾರೆ, ಡಬಲ್ ಕರೀತಾರೆ. ತುಪ್ಪದ ಬಿಸಿ, ಕಣಕದ ಸಾಂದ್ರತೆ, ಗಾತ್ರ, ಆಕಾರ ಮತ್ತು ಪೂರಿಯ ದಪ್ಪ ಇವೆಲ್ಲ ಸರಿಯಾಗಿದ್ದರೆ ಕೆಲವೇ ಸೆಕೆಂಡುಗಳಲ್ಲಿ ಪೂರಿಗಳು ಬೆಂದು ಬಿಡುತ್ತಿದ್ವು. ಅಂದ್ರೆ ಥಿಕ್ನೆಸ್ಸು, ಸೈಜು, ಶೇಪು ಎಲ್ಲ ಸರಿಗಿದ್ರೆ ಬೇಗ ಆಗೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಚ್ಚಿನ ತುಪ್ಪ ಹೋಗಲೆಂದು ಅವುಗಳನ್ನು ರಟ್ಟೆ ಪೆಟ್ಟಿಗೆ ಅಂಚಿನಲ್ಲಿ ನಿಲ್ಲಿಸಿಡುತ್ತಿದ್ದರು. ಅಂದ್ರೆ ತುಪ್ಪ ಜಾಸ್ತಿ ಅದನ್ನ ಇದ್ರ ಮೇಲೆ ಇರಬಾರ್ದು, ಪೂರಿ ಮೇಲೆ ಇರಬಾರ್ದು ಅಂತ ಹೇಳಿ ಅದನ್ನ ಸ್ಲ್ಯಾಂಟ್ ಆಗ್ಬಿಟ್ಟು ಒಂದು ರೊಟ್ಟಿನ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ. ಸೊ ಎಲ್ಲ ಜಿನುಗ್ಲಿ ಅಂತ. ಔತಣದ ಕೊನೆಯ ಸಿದ್ಧತೆಗಳು ಮುಗಿಯುತ್ತಿದ್ದಂತೆ ಸ್ವಾಮೀಜಿಯ ಶಿಷ್ಯರು ಕೈಗೆ ಮೆತ್ತಿ ಒಣಗಿದ್ದ ಕಣಕವನ್ನು ತೊಳೆದು ಎಲ್ಲ ರೆಡಿ ಆಗೋಗುತ್ತೆ ಆ ಫೀಸ್ಟ್ಗೆ. ಕೈ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನಂತರ ಅಂಗಡಿ ಮಳಿಗೆಗೆ ಇಳಿದು ಹೋದರು. ವಾಪಸ್ ಅಲ್ಲಿ ಹೋಗ್ತಾರೆ, ಎಲ್ಲಿ ಇದು ಕೀರ್ತನೆ ಆಗುತ್ತಲ್ಲಿ. ಅಲ್ಲಿ ಹುಲ್ಲಿನ ಚಾಪೆಗಳನ್ನು ಹಾಸಿ ಅತಿಥಿಗಳಿಗಾಗಿ ಹಾಗೂ ಔತಣಕ್ಕಾಗಿ ಕಾಯ್ತಿದ್ರು. ಅದೇ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ ಕೂತ್ಕೊಳ್ಳೋದಕ್ಕೆ. ಮಹಡಿಯಲ್ಲಿ ಸ್ವಾಮೀಜಿ ಹಾಗೂ ಅಡಿಗೆಯವರಲ್ಲಿ ಇಬ್ಬರು ಪರಂಪರಾ ಪ್ರಾರ್ಥನೆಯನ್ನು ಪಠಿಸುತ್ತಾ ಎಲ್ಲ ಅಡಿಗೆಗಳನ್ನು ಚೈತನ್ಯ ಪ್ರಭುಗಳು ನೈವೇದ್ಯ ಮಾಡಿದರು. ಅದೇ ದೇವ್ರಿಗೆ ನೈವೇದ್ಯ ಇಡಬೇಕಾದ್ರೆ ನಾವು ಏನು ಸ್ತೋತ್ರ ಹೇಳ್ತೀವೋ ಅದು ಪರಂಪರೆಯಿಂದ ಬಂದಿರೋ ಪ್ರಾರ್ಥನೆ ಇದು. ಸೊ ಅದನ್ನ ಅವರು ಹೇಳ್ಬಿಟ್ಟು ನೈವೇದ್ಯ ಮಾಡ್ತಾರೆ. ಮೊದಲು ಕೆಲವು ಲವ್ ಫೀಸ್ಟ್ಗಳಿಗಾಗಿ ಅಷ್ಟಾಗಿ ಜನ ಬರಲಿಲ್ಲ. ಇದು ಲವ್ ಫೀಸ್ಟ್, ಅದೇ ಪ್ರೀತಿಯ ಹಬ್ಬ. ಅದಕ್ಕೆ ಜನ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ, ಮುಂಚೆ ಪ್ರಸಾರ ಅಷ್ಟಿರಲಿಲ್ಲ, ಎಷ್ಟಿತ್ತು ಅಷ್ಟು ಮಾತ್ರ ಕಮ್ಮಿ ಜನ ಬರ್ತಾರೆ. ಆದರೆ ಭಕ್ತರು ಔತಣ ಪ್ರಸಾದದ ಬಗ್ಗೆ ಎಷ್ಟೊಂದು ಉತ್ಸಾಹಿಗಳಾಗಿದ್ದರೆಂದರೆ ಅವರು ಅತಿಥಿಗಳ ಅಭಾವದಿಂದಾಗಿ ನಿರಾಶೆ ತೋರಗೊಂಡಿರಲಿಲ್ಲ. ಇವ್ರೇನ್ ಮಾಡ್ತಾರೆ, ತುಂಬಾ ಜನ ಬಂದಿರಲ್ಲ ಫಸ್ಟ್. ಸೊ ಅದಕ್ಕೆ ಇವರು ಇರೋ ಭಕ್ತರೇ ಪರವಾಗಿಲ್ಲ, ಕಮ್ಮಿ ಜನ ಇದ್ರೆ ಪರವಾಗಿಲ್ಲ, ಉಳಿದಿದ್ದ ಪ್ರಸಾದ ನಾವೇ ತಿನ್ಬೋದು ಅಂತ ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ, ಸಿದ್ಧವಾಗಿದ್ದರು ಅಂತ. ನೆಕ್ಸ್ಟ್ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸತ್ಸ್ವರೂಪ ಅಲ್ಲಿ ಏನೋ ಬ್ರಾಹ್ಮಣ ಹೇಳುದಿಲ್ಲ ಮಾತಾಜಿ, ನೆಟ್ವರ್ಕಾ? ಕೇಳಿಸ್ತಾ ಇಲ್ಲ ಮಾತಾಜಿ. ಕೇಳಿಸ್ತದ ಕೇಳಿಸ್ತಾ ಮಾತಾಜಿ? ಕೇಳುದಿಲ್ಲ. ನೆಕ್ಸ್ಟ್ ನೋಡಿ, ಬೇರೆ ಕಡೆಗೆ ನಿಂತುಕೊಂಡು ಓದಿ ಕೂತ್ಕೊಂಡು.
ಈಗ ವರದ ಹೆಗ್ಡೆ ಓದಿ. ಎಂದು ಕರೆಯಲ ಮಾತಾಜಿ ಕೇಳಿಸ್ತಾ ಇದ್ಯಾ? ಹರೇ ಕೃಷ್ಣ ಮಾತಾಜಿ ಕಟ್ಟಾಗಿ ಕೇಳ್ತದೆ ಮಾತಾಜಿ. ಸರಿಯಾಗಿ ಕೇಳುದಿಲ್ಲ ಓದಿದ್ದು. ನೆಟ್ವರ್ಕ್ ಇದ್ದ ಕಡೆಗೆ ಬನ್ನಿ. ಜಾಗ ಚೇಂಜ್ ಮಾಡ್ತೀನಿ ಇರಿ ಮಾತಾಜಿ. ಅಲ್ಲಿ ಅಲ್ವಾ ದೃಷ್ಟನ್ನ ಉರಿದ ಗಿಣ್ಣಿದ ಉಂಡೆ, ಬೆರೆಸಿದ ಅನ್ನ, ಸಮೋಸ, ಕುರು ಉಂಡೆಯಾಗುವಂತೆ ಕರೆದ ಉಪ್ಪು, ಮಸಾಲೆ, ಬೆರೆಸಿದ ಸೀಳು, ಮೂಂಗ್, ಅವರೆಕಾಯಿ, ಪೂರಿ, ಗುಲಾಬ್ ಜಾಮೂನು ಇದ್ದವು. ಎಲ್ಲವೂ ರಸವತ್ತಾದವು. ಈ ಪದವನ್ನು ಬಳಸಿದವನು ಹಯಗ್ರೀವ. ಅವನು ಇದನ್ನು ತಮಾಷೆಯಾಗಿ ವರ್ಣಿಸುತ್ತಾ ಹೇಳುತ್ತಿದ್ದ, ಹೌದು, ಪ್ರತಿಯೊಂದು ತುಂಬಾ ರಸವತ್ತಾಗಿದೆ. ಕೇಳಿಸ್ತಾ ಇದ್ದ ಮಾತಾಜಿ? ಈಗ ಕೇಳ್ತದೆ ಓದಿ. ಕೇಳಿಸ್ತಾ ಇದೆ. ಊಟ ಮಾಡುವುದು ಗಾಢವಾದ ಅನುಭವವಾಗಿತ್ತು. ನಾವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸುತ್ತಾ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಂಡು ಇಡೀ ವಾರ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಬೇಕೆಂದು ನಿರೀಕ್ಷಿಸಲಾಗಿತ್ತು. ಅದಕ್ಕೆ ಈ ಔತಣ ಒಂದು ಬಗೆಯ ಪ್ರತಿಫಲವಾಗಿತ್ತು. ನಾವು ಇನ್ನು ಪ್ರಾರಂಭದ ಹಂತದಲ್ಲಿ ಹಾಗೂ ಇನ್ನು ಲೋಕ ಜಗತ್ತಲ್ಲಿ ಇರುವವರಾಗಿದ್ದರು ಸ್ವಾಮೀಜಿ ಮತ್ತು ಕೃಷ್ಣರು ನಮಗೆ ಪೂರ್ಣ ಆಧ್ಯಾತ್ಮಿಕ ಭಾವ ಪರವಶತೆಯನ್ನು ರುಚಿಯನ್ನು ನುಡಿತಿದ್ದರು. ತನ್ನ ತಟ್ಟೆ ತುಂಬಾ ಊಟ ಸ್ವೀಕರಿಸುವ ಮುಂಚೆ ನಾನು ಪ್ರಾರ್ಥಿಸುತ್ತಿದ್ದೆ, ದಯವಿಟ್ಟು ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಉಳಿಯುವಂತಾಗಲಿ, ಏಕೆಂದ್ರೆ ಇದು ತುಂಬಾ ಮಾತಾಜಿ ಉನ್ನತ ನೆಲೆಯದಾಗಿದೆ. ತುಂಬಾ ಉನ್ನತ ನೆಲೆಯದಾಗಿದೆ ಮತ್ತು ನಾನು ಪತಿತನಾಗಿದ್ದೇನೆ. ನಾನು ಸ್ವಾಮೀಜಿಯ ಸೇವೆ ಮಾಡ್ತಿರುವಂತಾಗಲಿ ಹಾಗೂ ಈ ಔತಣದಲ್ಲಿ ಅಲೋಕ ಆನಂದವನ್ನು ಅನುಭವಿಸುವಂತಾಗಲಿ. ನಾನು ಊಟ ಮಾಡುತ್ತಾ ಒಂದು ರುಚಿಕರ ಭಕ್ಷ್ಯದಿಂದ ಮತ್ತೊಂದಕ್ಕೆ ಸಾಗುತ್ತಿದ್ದೆ. ಒಳ್ಳೆಯ ಅನ್ನ, ಇಷ್ಟವಾದ ತರಕಾರಿ, ಚಪಾತಿ, ಹೀಗೆ ನಾನು ಎರಡನೇ ಸಲ ಇಷ್ಟವಾಯಿತೆಂದರೆ ಮೂರನೇ ಸಲ ಹಾಕಿಸಿಕೊಳ್ಳಬಹುದು. ಊಟ ಮಾಡುವುದು ಕೂಡ ತುಂಬಾ ಮುಖ್ಯವಾದದ್ದಾಗಿತ್ತು. ಮಾತಾಜಿ ಮೇಲ್ ಮಾಡ್ತೀರಾ? ಸಾಕಾ? ಓದಿ ಓದಿ. ಮೇಲ್ ಮಾಡ್ಬೇಕಾಯ್ತು ಮಾತಾಜಿ. ಇಲ್ಲಿ ಮುಖ್ಯವಾದದ್ದಾಗಿತ್ತು. ಕ್ರಮೇಣ ಜನ ಬರುವುದು ಹೆಚ್ಚಿತು. ಔತಣಗಳು ಉಚಿತವಾಗಿದ್ದವು. ಅವು ತುಂಬಾ ಆಸ್ವಾದಕರ ಎಂದು ಪ್ರಸಿದ್ಧಿಯೂ ಇತ್ತು. ಹೆಚ್ಚಾಗಿ ಸ್ಥಳೀಯ ಹಿಪ್ಪಿಗಳು ಬಂದರು. ಕೆಲವೊಮ್ಮೆ ಉತ್ತಮ ದರ್ಜೆಯ ಪ್ರಯೋಗಕಾರಿ ನ್ಯೂಯಾರ್ಕಿಗರು ಹಾಗೂ ಭಕ್ತರಲ್ಲೊಬ್ಬನ ಪಾಲಕರು ಬಂದರು. ಸಣ್ಣ ದೇವಾಲು ತುಂಬಿ ಹೋದಾಗ ಅತಿಥಿಗಳು ಅಂಗಳದಲ್ಲಿ ಕುಳಿತುಕೊಂಡರು. ಅವರು ಕಾಗದ ತಟ್ಟೆಗಳನ್ನು ಇಟ್ಟಿದ್ದ ಪ್ರಸಾದವನ್ನು, ಮರದ ಚಮಚವನ್ನು ತೆಗೆದುಕೊಂಡು ಇಂದಿನ ಅಂಗಳದ ತೋಟದಲ್ಲಿ ಅಗ್ನಿಶಾಮಕದ ಅಡಿಯಲ್ಲೋ ವನಭೋಜನದ ಮೇಜಿನಲ್ಲೋ ಎಲ್ಲೋ ಒಂದೆಡೆ ಕುಳಿತುಕೊಳ್ಳುತ್ತಿದ್ದರು. ತಿಂದಾದ ಬಳಿಕ ಮತ್ತಷ್ಟು ಹಾಕಿಸಿಕೊಳ್ಳಲು ಅಂಗಡಿ ಮಳಿಗೆಗೆ ಹಿಂದಿರುಗುತ್ತಿದ್ದರು. ಭಕ್ತರು ಪ್ರಸಾದ ಪಾತ್ರೆಗಳ ಹಿಂದೆ ನಿಂತಿರುತ್ತಿದ್ದರು. ಅತಿಥಿಗಳು ಎರಡನೇ ಬಾರಿ ಹಾಕಿಸಿಕೊಳ್ಳಲು ಅಲ್ಲಿಗೆ ಬರುತ್ತಿದ್ದರು. ಅಂಗಳದಲ್ಲಿ ಔತಣದ ಅತಿಥಿಗಳು ತುಂಬಿರುವುದು ಇದರ ಬಾಡಿಗೆದಾರಿಗೆ ಅಷ್ಟಾಗಿ ಇರಿಸುತ್ತಿರಲಿಲ್ಲ. ಅವರಿಗೆ ಪ್ರಸಾದ ತಟ್ಟೆಗಳನ್ನು ತಂದುಕೊಟ್ಟು ಭಕ್ತರು ಅವರನ್ನು ಪ್ರಸನ್ನಗೊಳಿಸಲು ಯತ್ನಿಸಿದರು. ಸ್ವಾಮೀಜಿ ಕೆಳಗೆ ದೇವಾಲಯಕ್ಕೆ ಹೋಗುತ್ತಿದ್ದರು. ತಮ್ಮ ಕೋಣೆಯಲ್ಲಿ ಒಂದು ತಟ್ಟೆಯನ್ನು ಪ್ರಸಾದ ಸ್ವೀಕರಿಸುತ್ತಿದ್ದರು. ತಮ್ಮ ಹೊಸ ಕಾರ್ಯಕ್ರಮದ ಯಶಸ್ವಿನ ಬಗ್ಗೆ ಕೇಳಿದಾಗ ಅವರಿಗೆ ಸಂತೋಷವಾಗುತ್ತಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ವರದ ಹೆಗ್ಡೆ ಮಾತಾಜಿ ಓದಿ. ಚೆನ್ನಾಗಿ ಕೇಳಿಸ್ತಾ ಮಾತಾಜಿ? ಕೇಳಿಸಿದೆ ಹರೇ ಕೇಳಿಸಿದೆ. ಕೃಷ್ಣ ಮತ್ತೆ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇದೊಂದು ಪ್ಯಾರ ಓದಿ ಮಾತಾಜಿ ನೀವೇ. ಉಮಾದೇವಿ ಮಾತಾಜಿ ಒಂದೇ ಪ್ಯಾರ ಓದ್ತೀನಿ ಓದಿ. ಮಾತಾಜಿ. ಓದ್ತೀನಿ ಮಾತಾಜಿ. ಒಮ್ಮೆ ಒಮ್ಮೆ ಹರೇ ಕೃಷ್ಣ, ಭಕ್ತರು ನಾನು ಓದ್ಲಾ ಎಷ್ಟು ಮಾತಾಜಿ? ಆಸೆಪಟ್ಟು ತಿಂದರೆಂದರೆ ಅತಿಥಿಗಳಿಗೆಂದು ಎದುರಿಗೆ ಬಡಿಸಿದ್ದನ್ನೆಲ್ಲ ಅವರು ತಿಂದು ಬಿಡುವರು ಎಂಬಂತೆ ತೋರಿತು. ಕೀರ್ತನಾನಂದರು ಅವರಿಗೆ ತಿಳಿಯಲೇಬೇಕಾಯಿತು. ಭಾನುವಾರದ ಔತಣ ಕೇವಲ ಭಕ್ತರ ವಿನೋದಕ್ಕೋ ಸಂತೋಷಕ್ಕೋ ಅಲ್ಲ, ಅದು ಜನರನ್ನು ಕೃಷ್ಣ ಪ್ರಜ್ಞೆಗೆ ಕರೆತರುವುದಕ್ಕಾಗಿ ಎನ್ನುವುದನ್ನು ಅವರು ಕ್ರಮೇಣ ಅರ್ಥ ಮಾಡಿಕೊಂಡರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಉಷಾ ಮಾತಾಜಿ. ಚೂರು ಕೆಳಗೆ. ಉಷಾ ಮಾತಾಜಿ. ಸ್ವಲ್ಪ ಪೇಜ್ಗೆ. ಇಲ್ಲಿ ನೋಡಿದ್ವಲ್ಲ, ನಾವು ಇದು ಮಾಡಿದ್ದಷ್ಟು ಭಗವಂತನಿಗೆ ನೈವೇದ್ಯ ಮಾಡಿಬಿಟ್ಟು 12 ಥರ ಅಡುಗೆ ಮಾಡಿರ್ತಾರಲ್ಲ, ಅದನ್ನು ಭಗವಂತನ ನೈವೇದ್ಯ ಮಾಡಿಬಿಟ್ಟು ಎಲ್ಲ ಕೆಳಗಡೆ ತಗೊಂಡು ಬಂದು ಭಕ್ತಾದಿಗಳಿಗೆ, ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಸೊ ಅಷ್ಟು
ಅಷ್ಟು ತುಂಬ ರುಚಿಕರವಾಗಿತ್ತು. ಸೊ ಎಲ್ಲರೂ 2ನೇ ಸಲ 3ನೇ ಸಲ ಬಂದು ತಗೊಂಡ್ರು ಏನು ಕಷ್ಟ ಆಗ್ತಿರ್ಲಿಲ್ಲ, ಎಲ್ಲ ಸಂತೋಷದಿಂದ ಕೊಡ್ತಾ ಇದ್ರು. ಇಲ್ಲಿ ಏನೋ ಬ್ರಾಹ್ಮಣ ಸ್ಪೆಗೆಟಿ, ಅಂದರೆ ಅದು ಸ್ಪೆಗೆಟಿ ಅಂದರೆ ನೂಡಲ್ಸ್, ಮ್ಯಾಗಿ ಥರ ಎಂದು ಕರೆಯಲಾದದ್ದೊಂದು ಇತ್ತು. ಅದು ತುಪ್ಪದಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿದ್ದ ಅಕ್ಕಿ ಹಿಟ್ಟಿನ ಶಾವಿಗೆ ಅಲ್ಲದೆ ಅಲ್ಲಿ ಹಲ್ವಾ, ಮೃಷ್ಟಾನ್ನ, ಹುರಿದ ಗಿಣ್ಣದ ಉಂಡೆ, ಅದೇ ಹಾಲಿನ ಗಿಣ್ಣ ಬರುತ್ತಲ್ಲ ಅದು, ಬೆರೆಸಿದ ಅನ್ನ ಅಂದರೆ ಚಿತ್ರಾನ್ನದ ಥರ, ಸಮೋಸ, ಕುರುಮುಕುರು ಉಂಡೆಯಾಗುವಂತೆ ಕರಿದು ಉಪ್ಪು ಹಾಕಿದ ಮಸಾಲೆ ಬೆರೆಸಿದ ಸೀಳು ಮೂಂಗ್ ಅವರೆಕಾಯಿನ ಸೀಳ್ಬಿಟ್ಟು ಅದನ್ನು ಕರೆದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ. ಪೂರಿ, ಗುಲಾಬ್ ಜಾಮೂನ್ ಇದ್ದವು. ಇಷ್ಟು ಇತ್ತು ಆ ಅಡುಗೆ ನೈವೇದ್ಯದಲ್ಲಿ ಪ್ರಸಾದ ವಿನಿಯೋಗ ಮಾಡೋಕ್ಕೆ. ಎಲ್ಲವೂ ರಸವತ್ತಾಗಿತ್ತು, ತುಂಬ ಸ್ವಾದಿಷ್ಟವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ಪದವನ್ನು ಬಳಸಿದವರು ಹೈಗ್ರೀವ ಶಿಷ್ಯ ಇರ್ತಾರಲ್ಲ, ಅವರು ಇದನ್ನ ಹೇಳ್ತಾರೆ, ಅಷ್ಟು ಚೆನ್ನಾಗಿತ್ತು ಎಲ್ಲದೂ ಅಂತ ಹೇಳಿ. ಅವನು ಇದನ್ನು ತಮಾಷೆಗಾಗಿ ವರ್ಣಿಸುತ್ತಾ ಹೇಳುತ್ತಿದ್ದ. ಹೌದು, ಪ್ರತಿಯೊಂದು ತುಂಬ ರಸವತ್ತಾಗಿದೆ, ತಮಾಷೆಯಾಗಿ ಹೇಳ್ತಿದ್ದ, ಬಟ್ ಆ್ಯಕ್ಚುಲಿ ಅದು ತುಂಬ ಇದಾಗಿತ್ತು ಅಂತ ನಾವು ತಿಳ್ಕೊಬೋದು. ಯಾಕೆಂದರೆ ಅದು ಶ್ರೀಲ ಪ್ರಭುಪಾದರು ತಾವೇ ಖುದ್ದಾಗಿ ಪ್ರತಿಯೊಂದನ್ನು ನೋಡಿಕೊಂಡು ಜವಾಬ್ದಾರಿಯಿಂದ ಅವ್ರ ಕೈಲಿ ಮಾಡಿಸಿರ್ತಾರೆ, ಅವರು ಮಾಡಿರ್ತಾರೆ. ಊಟ ಮಾಡುವುದು ಗಾಢವಾದ ಅನುಭವವಾಗಿತ್ತು. ನಾವು ಕಟ್ಟುನಿಟ್ಟಾದ ನಿಯಮವನ್ನು ಪಾಲಿಸುತ್ತಾ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಂಡು ಇಡೀ ವಾರ ನಮ್ಮ ಇಂದ್ರಿಯಗಳು ನಿಯಂತ್ರಿಸಬೇಕೆಂದು ನಿರೀಕ್ಷಿಸಲಾಗಿತ್ತು. ಅಂದರೆ ನಾವು ಊಟ ತುಂಬ ಹೇಗಂದ್ರೆ ಹಾಗೆ ಮಾಡಬಾರ್ದು, ಎಷ್ಟಂದ್ರಷ್ಟೇ ಯದ್ವಾ ತಿನ್ನಬಾರ್ದು, ಆ ಥರ ಎಲ್ಲ ಇರುತ್ತಲ್ಲ. ಸೊ ಕರೆಕ್ಟಾಗಿ ಒಂದು ಇದಿಟ್ಕೊಂಡು ಸಿಸ್ಟಮಲ್ಲಿ ನಾವು ತಗೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಔತಣ ಒಂದು ಬಗೆಯ ಒಂದು ಪ್ರತಿಫಲವಾಗಿತ್ತು. ಅಂದರೆ ಇದು ನಮಗೆ ಗಿಫ್ಟ್ ಥರ ಆಗಿತ್ತು ಈ ಔತಣ. ನಾವು ಇನ್ನೂ ಪ್ರಾರಂಭದ ಹಂತದಲ್ಲಿ ಹಾಗೂ ಇನ್ನೂ ಲೌಕಿಕ ಜಗತ್ತಿನಲ್ಲಿ ಇರುವವರಾಗಿದ್ದರೂ ಸ್ವಾಮೀಜಿ ಮತ್ತು ಕೃಷ್ಣರು ನಮಗೆ ಪೂರ್ಣ ಆಧ್ಯಾತ್ಮಿಕ ಭಾವಪರವಶ ರುಚಿಯನ್ನು ನೀಡುತ್ತಿದ್ದರು. ಅಂದರೆ ನಾವು ಈ ಇದರಲ್ಲಿ ಭೌತಿಕ ಇದರಲ್ಲಿ ಇರೋದ್ರಿಂದ ನಮ್ಗೇನು ಅಷ್ಟು ಅನ್ಸೋದೇ ಇಲ್ಲ, ಕೃಷ್ಣ ಪ್ರಸಾದ ತಗೋಬೇಕು ಅಂತ ಅನ್ಸೋದೇ ಇಲ್ಲ. ಹೊರಗಡೆ ಹೋಗಿ ಏನಾದ್ರು ತಿನ್ನೋಣ ಅನ್ಸುತ್ತೆ, ಆ ಥರ ಎಲ್ಲ ಜನಗಳಿಗೆ ಇದ್ದೇ ಇರುತ್ತಲ್ಲ. ಸೊ ಅಲ್ಲಿ ಹೋಗಿ ತಿನ್ನೋಣ, ಇಲ್ಲಿ ಹೋಗಿ ತಿನ್ನೋಣ ಅಂತ. ಸೊ ಅವೆಲ್ಲ ತಗೋಬಾರ್ದು. ಆಧ್ಯಾತ್ಮಿಕ ಇದನ್ನ ಪ್ರಸಾದ ನಮ್ಮನ್ನ ಆಧ್ಯಾತ್ಮಿಕವಾಗಿರುತ್ತೆ. ಸೊ ಆ ಪ್ರಸಾದನ ನಾವು ತಗೋತಾ ಇದ್ರೆ ನಮ್ಮ ಮನಸ್ಸು, ಇದು ಕಾನ್ಷಿಯಸ್ನೆಸ್, ಮೈಂಡ್ ಎಲ್ಲ ಚೇಂಜ್ ಆಗುತ್ತೆ. ಆ ಥರ ನಾವು ತಗೋಬೇಕು ಅಂತ ಹೇಳ್ತಾರೆ. ಅದು ರುಚಿಯಾಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ನನ್ನ ತಟ್ಟೆಯ ತುಂಬ ಊಟ ಸ್ವೀಕರಿಸುವ ಮುಂಚೆ ನಾನು ಪ್ರಾರ್ಥಿಸುತ್ತಿದ್ದೆ. ಅಂದರೆ ಪ್ರಸಾದ ನಾವು ತಗೊಂಡಾಗ ದೇವರಿಗೆ ನಾವು ಪ್ರಾರ್ಥನೆ ಸಲ್ಲಿಸ್ಬೇಕು, ಯಾವಾಗ್ಲೂ ಸಲ್ಲಿಸ್ಬೇಕು. ಇವತ್ತು ಯಾವಾಗ ಏನು ತಗೊಂಡ್ರು ಕಣ್ಗೊತ್ಕೊಂಡೇ ತಿನ್ಬೇಕು. ಬಟ್ ಆ ಮಂತ್ರನೂ ಇದೆ ಇದ್ರದ್ದು ಊಟ ಮಾಡ್ಬೇಕಾದ್ರೆ. ಅದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಅದು ದಯವಿಟ್ಟು ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಉಳಿಯುವಂತಾಗಲಿ, ಏಕೆಂದರೆ ಇದು ತುಂಬ ಉನ್ನತ ನೆಲೆಯದಾಗಿದೆ ಮತ್ತು ನಾನು ಪತಿತನಾಗಿದ್ದೇನೆ. ನಾವು ಏನು ಕೇಳ್ಕೊಬೇಕಂದ್ರೆ, ಕೃಷ್ಣ ಯಾವತ್ತೂ ನನ್ನನ್ನು ಕೆಳಗೆ ಬೀಳಿಸ್ಬೇಡಪ್ಪ, ನಾನು ಈಗಿನ ಭಕ್ತಿ ಬಂದಿದ್ದೀನಿ, ಸೊ ಪತಿತನಾಗಕ್ಕೆ ಬಿಡಬೇಡ, ನನಗೆ ಇದರಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡು, ಇದರಿಂದ ಮುಂದೆ ಹೋಗೋಕ್ಕೂ ಅವಕಾಶ ಮಾಡಿಕೊಡು, ಅಕಸ್ಮಾತ್ ಆಗದೆ ಇದ್ರು ಅಟ್ಲೀಸ್ಟ್ ಇದರಲ್ಲಾದರೂ ಇರಬೇಕು ಅಂತ ನಮ್ಗೆ ಅವಕಾಶ ಮಾಡಿಕೊಡು ಅಂತ ನಾವು ಯಾವಾಗಲೂ ಕೇಳ್ಕೋಬೇಕು ಭಗವಂತನ. ಏಕೆಂದರೆ ಇದು ತುಂಬ ಉನ್ನತ ನೆಲೆಯದಾಗಿದೆ ಮತ್ತು ನಾನು ಪತಿತನಾಗಿದ್ದೇನೆ. ನಾನು ಸ್ವಾಮೀಜಿಯ ಸೇವೆ ಮಾಡುತ್ತಿರುವಂತಾಗಲಿ ಹಾಗೂ ಈ ಔತಣದಲ್ಲಿ ಅಲೌಕಿಕ ಆನಂದವನ್ನು ಅನುಭವಿಸುವಂತಾಗಲಿ. ಯಾಕೆಂದರೆ ಗುರುಗಳ ಮುಖಾಂತರ, ಗುರುಗಳು ಭಗವಂತನ ರೆಪ್ರೆಸೆಂಟೇಟಿವ್. ಸೊ ಗುರುಗಳ ಮುಖಾಂತರ ನಮಗೆ ಎಲ್ಲ ಪ್ರತಿಯೊಂದು ಸಿಗೋದು. ಹಾಗಾಗಿ ಆಧ್ಯಾತ್ಮಿಕ ಇದು ನೆಲೆಯಲ್ಲಿ ಹೋಗೋದಕ್ಕೆ ಪ್ರಭುಪಾದ್ರೆ ಹೇಳ್ತಾರಲ್ಲ, ಗೋಲೋಕದ ಬೀದ್ ಕೈನ, ಹಿಂದಿನ ಬಾಗಿಲಿನ ಬೀದ್ ಕೈ ನನ್ನ ಹತ್ರ ಇದೆ. ಸೊ ನೀವೆಲ್ಲ ನನಗೆ ಶರಣಾಗತರಾದರೆ ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಹಾಗೆ ಗುರುಗಳಿಗೆ ನಾವು ಯಾವತ್ತೂ ಶರಣಾಗತರಾಗಬೇಕು. ಆಗ್ಬಿಟ್ಟು ಆವಾಗ ನಮಗೆ ಕೃಷ್ಣ ಪ್ರಜ್ಞೆ ಇದು ಅನುಗ್ರಹ ಸಿಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನಾವು ಪ್ರಾರ್ಥನೆ ಮಾಡ್ಬೇಕು ಅದೇ ಥರ, ನಾನು ಸ್ವಾಮೀಜಿಯ ಸೇವೆ ಮಾಡುತ್ತಿರುವಂತಾಗಲಿ, ಅಂದರೆ ಸೇವೆ ಮಾಡ್ತಾ ಇರಬೇಕು ಅಂತ ನಾವು ಭಗವಂತನ ಬೇಡ್ಕೋಬೇಕು. ನಮಗೆ ಇಂಥ ಗುರುಗಳು ಸಿಕ್ಕಿದ್ದಾರೆ, ನಾವು ಸೇವೆ ಮಾಡೋ ಅಷ್ಟು ನಮಗೆ ಅವಕಾಶ ಮಾಡಿಕೊಡು ಅಂತ. ನಾನು ಊಟ ಮಾಡುತ್ತಾ ಒಂದು ರುಚಿಕರ ಭಕ್ಷ್ಯದಿಂದ ಮತ್ತೊಂದು ಸಾಗುತ್ತಿದ್ದೆ. ಅಂದರೆ ಒಂದಾದ್ಮೇಲೆ ಒಂದು ತಗೋತಾ ಇದ್ದೆ ಅಂತ ಹೇಳ್ತಾರೆ. ಒಳ್ಳೆಯ ಅನ್ನ, ಇಷ್ಟವಾದ ತರಕಾರಿ, ಚಪಾತಿ, ಹೀಗೆ
ತುಂಬ ಬಗೆ ಇರುತ್ತಲ್ಲ, ನೋಡಿದ್ದೀವಲ್ಲ, 12-13 ಥರ ಮಾಡಿರ್ತಾರೆ. ನಾನು 2ನೇ ಸಲ ಇಷ್ಟವಾಯಿತೆಂದರೆ 3ನೇ ಸಲ ಹಾಕಿಸಿಕೊಳ್ಳಬಹುದು ಎಂದು ಯೋಚಿಸುತ್ತಾ ಗುಲಾಬ್ ಜಾಮೂನನ್ನು ಕೊನೆಗೆ ಉಳಿಸಿಕೊಳ್ಳುತ್ತಿದ್ದೆ. ಸ್ವೀಟ್ ಕೊನೆಯಲ್ಲಿ ತಿನ್ನೋಣ ಅಂದ್ಬಿಟ್ಟು ಅವರು ಬೇರೆದೆಲ್ಲ ಹಾಕ್ಸ್ಕೊತಾ ಇರ್ತಾರಂತೆ. ನಮ್ಮ ದೃಷ್ಟಿ ದೊಡ್ಡ ಪಾತ್ರೆಗಳ ಮೇಲೆ ಇರುತ್ತಿತ್ತು. ಅಂದರೆ ಇದೆಯಾ ಇಲ್ವಾ ಪ್ರಸಾದ, ಬೇರೆಯವ್ರಿಗೆಲ್ಲ ಆಗುತ್ತೋ ಇಲ್ವೋ ಅಂತ ಅವ್ರು ನೋಡ್ತಿರ್ತಾರೆ. ಅಲ್ಲಿ ನಮಗೆ ಬೇಕಾದಷ್ಟು ಇತ್ತೆಂಬ ವಿಶ್ವಾಸವಿತ್ತು. ಸ್ವಲ್ಪ ಅಡುಗೆ ಎಲ್ಲ ಇದ್ದರೆ ಪರವಾಗಿಲ್ಲ, ಜನ ಬಂದರೂ ಆಗುತ್ತೆ ಅಂತ ಒಂದಿರುತ್ತಲ್ಲ, ಆ ಥರ ಅವ್ರಿಗೆ ಅನ್ನಿಸ್ತಿತ್ತು. ಇದು ಪುನಃ ಸರ್ವ ಸಮರ್ಪಣೆಯ ಕಾಲವಾಗಿತ್ತು. ಅಂದರೆ ಮಾಡಿದ್ದೆಲ್ಲ ಭಕ್ತರಿಗೆ ಕೊಡಬೇಕು ಅನ್ನೋದು ಒಂದು ಮನಸ್ಸು. ಸಂಪೂರ್ಣವಾಗಿ ತೆರೆದ ಆಸ್ವಾದ ಹಾಗೂ ಇಂದ್ರಿಯ ತುಷ್ಟಿಯೊಂದಿಗೆ ನಾವೆಲ್ಲ ಆನಂದವನ್ನು ಅನುಭವಿಸಿದ್ದು. ತುಂಬ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಊಟ ಮಾಡುವುದು ಕೂಡ ತುಂಬ ಮುಖ್ಯವಾದದ್ದಾಗಿತ್ತು. ಯಾಕಂದರೆ ಊಟ ಮಾಡಿದ್ರೆ ಶಕ್ತಿ ಇದ್ದರೆ, ಇದು ಆಧ್ಯಾತ್ಮಿಕ ಪ್ರಸಾದ ತಾನೇ, ಶಕ್ತಿ ಇದ್ದರೆ ನಾವು ಪ್ರತಿಯೊಂದು ಭಗವಂತನ ಸೇವೆ ಆಗಲಿ, ಸಂಕೀರ್ತನೆ ಆಗಲಿ, ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಕ್ರಮೇಣ ಜನ ಬರುವುದು ಹೆಚ್ಚಿತ್ತು. ಅಂದರೆ ಏನೋ ನಡೀತಾ ಇದೆ ಅಂದ್ಬಿಟ್ಟು ಎಲ್ಲರಿಗೂ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಔತಣಗಳು ಉಚಿತವಾಗಿದ್ದವು, ಯಾಕಂದರೆ ಫ್ರೀ ಊಟ ಇತ್ತು ಅಂತ. ಜನಗಳಿಗೆ ಇದು ಪ್ರಸಾದ ಅಂತ ಗೊತ್ತಿರಲ್ವಲ್ಲ, ಹೊರಗಡೆ ಹೋಗ್ತಾರೋರಿಗೆ ಬರೋರಿಗೆ ಅವು ತುಂಬ ಆಸ್ವಾದಕರ ಎಂಬ ಪ್ರಸಿದ್ಧಿಯೂ ಇತ್ತು. ಇಲ್ಲೇನೋ ಊಟ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತ ಹೇಳಿ. ಹೆಚ್ಚಾಗಿ ಸ್ಥಳೀಯ ಹಿಪ್ಪಿಗಳು ಬಂದರು. ಅಲ್ಲಿ ಲೋಕಲ್ ಹಿಪ್ಪೀಸ್ ಇರ್ತಾರಲ್ಲ, ಅವ್ರು ಬರ್ತಾರೆ. ಕೆಲವೊಮ್ಮೆ ಉತ್ತಮ ದರ್ಜೆಯ ಪ್ರಯೋಗಕಾರಿ ನ್ಯೂಯಾರ್ಕಿಗರು ಹಾಗೂ ಭಕ್ತರಲ್ಲೊಬ್ಬನ ಪಾಲಕರು ಇದ್ದರು. ಅಂದರೆ ಲೋಕಲ್ ನ್ಯೂಯಾರ್ಕ್ ಜನ, ಆಮೇಲೆ ಒಬ್ಬ ಭಕ್ತರ ತಂದೆ, ಪೇರೆಂಟ್ಸ್ ಬರ್ತಾರೆ. ಸಣ್ಣ ದೇವಾಲಯವು ತುಂಬಿ ಹೋದಾಗ ಅತಿಥಿಗಳು ಅಂಗಳದಲ್ಲಿ ಕುಳಿತುಕೊಂಡರು. ಇದು ಟೆಂಪಲ್ ಚಿಕ್ಕದಿರುತ್ತಲ್ಲ, ಸೊ ಹಾಗಾಗಿ ದೇವಸ್ಥಾನ ಭರ್ತಿ ಜನ ಆದಮೇಲೆ ಸ್ವಲ್ಪ ಹೊರಗಡೆ ಜಾಗ ಇರುತ್ತಲ್ಲ, ಅಲ್ಲಿ ಕೂತ್ಕೋತಾರೆ. ಅವರು ಕಾಗದದ ತಟ್ಟೆಗಳಲ್ಲಿ ಇಟ್ಟಿದ್ದ ಪ್ರಸಾದವನ್ನು, ಮರದ ಚಮಚವನ್ನು ತೆಗೆದುಕೊಂಡು ಹಿಂದಿನ ಅಂಗಳದ ತೋಟದಲ್ಲಿ ಅಗ್ನಿಶಾಮಕದ ಅಡಿಯಲ್ಲೋ ವನಭೋಜನದ ಮೇಜಿನಲ್ಲೋ ಎಲ್ಲೋ ಒಂದೆಡೆ ಕುಳಿತುಕೊಳ್ಳುತ್ತಿದ್ದರು. ಅಂದರೆ ಪ್ರಸಾದ ತಗೊಂಬಿಟ್ಟು ಪೇಪರ್ ಪ್ಲೇಟ್ಸಲ್ಲಿ ತಗೊಂಬಿಟ್ಟು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕೂತ್ಕೊಂಡು ಅವರು ಫೈರ್ ಸ್ಟೇಷನ್ ಇದೆ, ಅಲ್ಲಿ ಇದೆ ಅನ್ಸುತ್ತೆ, ನಾನು ನೋಡಿಲ್ಲ. ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು ಅವ್ರು ಪ್ರಸಾದ ತಗೋತಾ ಇರ್ತಾರೆ. ತಿಂದಾದ ಬಳಿಕ ಮತ್ತಷ್ಟು ಹಾಕಿಸಿಕೊಳ್ಳಲು ಅಂಗಡಿ ಮಳಿಗೆಗೆ ಹಿಂದಿರುಗುತ್ತಿದ್ದರು. ಮುಗಿದ್ಮೇಲೆ ಮತ್ತೆ ಬೇಕು ಅನ್ಸಿದ್ರೆ ಹೋಗಿ ಏನು ಬೇಕೋ ಅದು ಹಾಕಿಸ್ಕೊಳ್ಳೋಕೆ ಹೋಗ್ತಾ ಇದ್ರು. ಭಕ್ತರು ಪ್ರಸಾದ ಪಾತ್ರೆಗಳ ಹಿಂದೆ ನಿಂತಿರುತ್ತಿದ್ದರು, ಬಡಿಸ್ತಾ ಇದ್ರು ಅವರೆಲ್ಲರಿಗೂ. ಅತಿಥಿಗಳು 2ನೇ ಬಾರಿ ಹಾಕಿಕೊಳ್ಳಲು ಅಲ್ಲಿಗೆ ಬರುತ್ತಿದ್ದರು. ಅಂಗಳದಲ್ಲಿ ಔತಣದ ಅತಿಥಿಗಳು ತುಂಬಿರುವುದು ಇತರ ಬಾಡಿಗೆದಾರಿಗೆ ಅಷ್ಟು ಇಷ್ಟ. ಅಂದರೆ ಅಕ್ಕಪಕ್ಕದವ್ರಿಗೆ ಏನು ಇಷ್ಟೊಂದು ಕ್ರೌಡು, ಏನಿದು ಹಿಂಗೆ ಅಂತ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಕಸಿವಿಸಿ ಆಗುತ್ತೆ, ಇಷ್ಟ ಆಗೋದಿಲ್ಲ. ಇಲ್ಲೆಲ್ಲ ಸ್ವಲ್ಪ ಅದೇ ಥರ ಆಗ್ತಿರುತ್ತೆ. ಅವರಿಗೂ ಪ್ರಸಾದ ತಟ್ಟೆಗಳನ್ನು ತಂದುಕೊಟ್ಟು ಭಕ್ತರು ಅವರನ್ನು ಪ್ರಸನ್ನಗೊಳಿಸಲು ಯತ್ನಿಸಿದರು. ಅವ್ರಿಗೂ ಕೊಡ್ತಾರೆ ಪ್ರಸಾದ, ಇದು ನಮ್ಮದು ರಿಲಿಜಿಯಸ್ ಪ್ರಸಾದ ಅಂಥೇಳಿ ಅವ್ರಿಗೆ ಕೊಡ್ತಾರೆ. ಅವರು ಸ್ವಲ್ಪ ಶಾಂತವಾಗಲಿ, ಏನಕ್ಕೆ ಜನ ಸೇರಿದ್ದೀವಿ ಅಂತ ಅವ್ರಿಗೆ ತಿಳ್ಕೊಳ್ಳಿ ಅಂತ ಟ್ರೈ ಮಾಡ್ತಾರೆ. ಸ್ವಾಮೀಜಿ ಕೆಳಗೆ ದೇವಾಲಯಕ್ಕೆ ಹೋಗದಿದ್ದರೂ ತಮ್ಮ ಕೋಣೆಯಲ್ಲೇ ಒಂದು ತಟ್ಟೆಯಲ್ಲಿ ಪ್ರಸಾದ ಪ್ರಭುಪಾದರು ಕೆಳಗಡೆ ಹೋಗಿರಲ್ಲ, ಸೊ ಅವ್ರದ್ದು ರೂಮಲ್ಲೇ ಕೂತ್ಕೊಂಡು ಅವ್ರು ಪ್ರಸಾದ ತಗೋತಾರೆ. ತಮ್ಮ ಹೊಸ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಕೇಳಿದಾಗ ಅವರಿಗೆ ಸಂತೋಷವಾಯಿತು. ಬಂದು ಹೇಳ್ತಾರೆ, ತುಂಬ ಜನ ಬಂದಿದ್ದಾರೆ, ಎಲ್ಲರೂ ತುಂಬ ಇಷ್ಟಪಟ್ಟು ಖುಷಿಪಟ್ಟು ಪ್ರಸಾದ ತಗೋತಾ ಇದ್ದಾರೆ, 2ನೇ ಸಲ 3ನೇ ಸಲ ಬಂದು ಹಾಕಿಸ್ಕೋತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ ಅವ್ರಿಗೂ ತುಂಬ ಸಂತೋಷ ಆಗುತ್ತೆ. ಪ್ರಭುಪಾದರಿಗೆ ಇದು ಕೃಷ್ಣ ಪ್ರಜ್ಞೆ ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾಗ್ತಾ ಇದೆ, ಹರಡ್ತಾ ಇದೆ ಅಂತ. ಒಮ್ಮೆ ಭಕ್ತರು ಎಷ್ಟು ಆಸೆಪಟ್ಟು ತಿಂದರೆಂದರೆ ಅತಿಥಿಗಳಿಗೆಂದು ಎದುರಿಗೆ ಬಡಿಸಿದ್ದನ್ನೆಲ್ಲ ಅವರು ತಿಂದು ಬಿಡುವರೋ ಎಂಬಂತೆ ತೋರಿದ್ರು. ಅಂದರೆ ಹಾರಾರ್ ಬಿದ್ದು ತಿಂತಾರೆ ಅಂತೀವಲ್ಲ, ಆ ಥರ ಇಷ್ಟಪಟ್ಕೊಂಡು ತಿಂತಾ ಇದ್ರು. ಅವ್ರಿಗೆ ಇರುತ್ತೋ ಇರಲ್ವೋ ಅನ್ನೋ ಥರ ಭಾವನೆ ಬರ್ತಾ ಇತ್ತು ಜನಗಳಿಗೆ, ಬೇರೆ ಬಂದಿರೋ ಗೆಸ್ಟ್ಗಳಿಗೆ, ಇವ್ರಿಗೆಲ್ಲ. ಕೀರ್ತನಾನಂದನು ಅವರಿಗೆ ತಿಳಿ ಹೇಳಬೇಕಾಯಿತು, ಸ್ವಲ್ಪ ನೋಡ್ಕೊಂಡು ಊಟ ಮಾಡಿ ಅಂತ. ಭಾನುವಾರದ ಔತಣ ಕೇವಲ ಭಕ್ತರ ವಿನೋದಕ್ಕೋ ಸಂತೋಷಕ್ಕೋ ಅಲ್ಲ, ಈ ಸಂಡೇ ಫೀಸ್ಟ್, ಈ ಲವ್ ಫೀಸ್ಟ್ ಮಾಡಿದ್ರಲ್ಲ, ಅದು ಜಸ್ಟ್ ಫನ್ಗಾಗಲಿ ಅದಕ್ಕಲ್ಲ ಇದು ಮಾಡಿರೋದು. ಏನಕ್ಕೆ ಮಾಡಿರೋದು ಇದು ಅಂದರೆ, ಅದು ಜನರನ್ನು ಕೃಷ್ಣ ಪ್ರಜ್ಞೆಗೆ ತರುವುದಕ್ಕಾಗಿ ಎನ್ನುವುದನ್ನು ಅವರು ಕ್ರಮೇಣ ಅರ್ಥ ಮಾಡಿಕೊಂಡರು. ಆದರೆ ಸುಮ್ಮನೆ ಯಾರೋ ದಾರಿಲಿ ಹೋಗ್ತಾ ಇರೋರಿಗೆ ಇಷ್ಟು ಬಗೆದು ಹಬ್ಬದ ಊಟ ಯಾರು ಸುಮ್ಮನೆ ಕೊಡೋದಿಲ್ಲ. ಇದು ದೇವ್ರ ಪ್ರಸಾದ, ಏನು ದೇವರು ಯಾರು ಅಂತೆಲ್ಲ ಅವ್ರಿಗೆ ತಿಳಿ ಹೇಳ್ಬೇಕಲ್ಲ. ಇಲ್ಲಿ ಯಾರಿಗೂ ಏನು ಗೊತ್ತೇ ಇಲ್ಲ. ಪ್ರಭುಪಾದರು ಇಲ್ಲಿ ಬಂದಾಗ ಕೃಷ್ಣ ಯಾರು ಎಲ್ಲ ಗೊತ್ತಿರಲ್ವ, ಸೊ ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಕೊಡಬೇಕು ಅಂತ ಹೇಳಿ ಇದೊಂದು ಮೂಲಕ, ಇದ್ರ ಮುಖಾಂತರ ಕೊಡಬೇಕು ಅಂತ ತಿಳ್ಕೊತಾರೆ ಎಲ್ಲರೂ ನಿಧಾನಕ್ಕೆ. ಹರೇ ಕೃಷ್ಣ. ವರದಾ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಪ್ರಭುಪಾದರು ಭಾರತದಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದ್ದರು. ಅವರು 1930ರ ದಶಕದಿಂದಲೇ ಲೇಖನಗಳನ್ನು ಬರೆಯುತ್ತಿದ್ದರು. 1944ರಲ್ಲಿ ಅವರು ಕಲ್ಕತ್ತೆಯಲ್ಲಿ ಒಬ್ಬರೇ ಪತ್ರಿಕೆ ಪ್ರಾರಂಭಿಸಿದ್ದರು. ಅವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಲು ಸಾಧ್ಯವಿದ್ದದ್ದರಿಂದ ಸ್ವಾಮೀಜಿಯವರ ಗುರುಗಳು ಈ ಕೆಲಸಕ್ಕೆ ಕೈ ಹಾಕುವಂತೆ ಅವರನ್ನು ಕೇಳಿಕೊಂಡಿದ್ದರು. ಮುದ್ರಣಕ್ಕಾಗಿ ತಿಂಗಳಿಗೆ 400 ರೂಪಾಯಿಗಳನ್ನು ಒಟ್ಟುಗೂಡಿಸುವ ಕಾರ್ಯವನ್ನು ಅವರು ತುಂಬಾ ಕಷ್ಟದಿಂದ ತಮ್ಮ ಔಷಧ ತಯಾರಿಕಾ ವ್ಯಾಪಾರದ ಮೂಲಕ ನಿರ್ವಹಿಸಿದ್ದರು. ಅವರು ಒಂಟಿಯಾಗಿಯೇ ಬರೆದರು, ಸಂಪಾದನಾ ಕಾರ್ಯ ಮಾಡಿದರು, ಪ್ರಕಟಿಸಿದರು, ಹಣ ಹಾಕಿದರು, ಪ್ರತಿಯೊಂದು ಸಂಚಿಕೆಯನ್ನು ವಿತರಿಸಿದರು. ಆರಂಭಿಕ ವರ್ಷಗಳಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಪ್ರಭುಪಾದರ ಪ್ರಧಾನ ಲೇಖನ ವ್ಯವಸಾಯವು ಉಪದೇಶಾತ್ಮಕ ಧರ್ಮ ಪ್ರಸಾರ ಕಾರ್ಯವೂ ಆಗಿತ್ತು. ಅವರು ಸಂಚಿಕೆಯ ಪ್ರಸಾರ ಹೆಚ್ಚಬೇಕೆನ್ನುವುದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದರು. ಚೈತನ್ಯ ಪ್ರಭುಗಳ ಸಂದೇಶವನ್ನು ಜಗತ್ತಿನ ಉದ್ದಗಲಕ್ಕೆ ಪ್ರಸಾರ ಮಾಡುವ ಯೋಜನೆಯು ಅವರದಾಗಿತ್ತು. ಪ್ರಮುಖ ದೇಶಗಳ ಸಂಖ್ಯೆಯನ್ನು ಪಟ್ಟಿ ಮಾಡಿಕೊಂಡಿದ್ದರು. ಈ ಯೋಜನೆಗೆ ಹಣ ಹೊಂಚಲು ಅವರು ದತ್ತಿಗಳನ್ನು ನಿರೀಕ್ಷಿಸಿದ್ದರು, ಆದರೆ ಸಹಾಯ ವಿರಳವಾಗಿತ್ತು. ಮುಂದೆ 1959ರಲ್ಲಿ ಅವರು ಶ್ರೀಮದ್ ಭಾಗವತವನ್ನು ಬರೆದು ಪ್ರಕಟಿಸಲು ತಮ್ಮ ಶಕ್ತಿಯನ್ನು ತಿರುಗಿಸಿದ್ದರು. ಆದರೆ ಈಗ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಪುನರುಜ್ಜೀವಿಸಲು ಬಯಸಿದರು. ಈಗ ಅವರು ಒಂಟಿಯಾಗಿ ಅದನ್ನು ಮಾಡಬೇಕಾಗಿರಲಿಲ್ಲ, ತಮ್ಮ ಶಿಷ್ಯರಿಗೆ ಜವಾಬ್ದಾರಿಯನ್ನು ನೀಡಿದ್ದರು. ಇತ್ತೀಚೆಗೆ ದೀಕ್ಷಾ ಸ್ವೀಕಾರ ಮಾಡಿದ ನಂತರ ಗರ್ಗಮುನಿ ಎಂಬ ಹೆಸರು ಪಡೆದ ಗ್ರೇಟ್ ಸ್ಟಾರ್ ಮುದ್ರಣಾಲಯವೊಂದನ್ನು ಶುರು ಮಾಡಿದ. ಕ್ವೀನ್ಸ್ ನಲ್ಲಿರುವ ಒಂದು ಕಂಟ್ರಿ ಕ್ಲಬ್ ತನ್ನ ಸಣ್ಣ AB ಡಿಕ್ ಮುದ್ರಣಾಲಯವನ್ನು ಮಾರಲು ಪ್ರಯತ್ನಿಸುತ್ತಿತ್ತು. ಪ್ರಭುಪಾದರಿಗೆ ಅದರಲ್ಲಿ ಆಸಕ್ತಿ ಹುಟ್ಟಿತು. ಅವರು ಗರ್ಗಮುನಿ ಹಾಗೂ ಕೀರ್ತನಾನಂದರೊಂದಿಗೆ ಯಂತ್ರವನ್ನು ನೋಡುವುದಕ್ಕಾಗಿ ಕ್ವೀನ್ಸ್ಗೆ ಪ್ರಯಾಣ ಮಾಡಿದರು. ಯಂತ್ರ ಹಳೆಯದಾಗಿದ್ದರೂ ಸುಸ್ಥಿತಿಯಲ್ಲಿತ್ತು. ಕಂಟ್ರಿ ಕ್ಲಬ್ನ ವ್ಯವಸ್ಥಾಪಕನು ಅದಕ್ಕೆ $250 ಕೇಳಿದ. ಪ್ರಭುಪಾದರು ಇಡೀ ಯಂತ್ರವನ್ನು ಜಾಗರೂಕವಾಗಿ ಪರೀಕ್ಷಿಸಿ ವ್ಯವಸ್ಥಾಪಕರೊಂದಿಗೆ ಮಾತನಾಡಿದರು. ಯಂತ್ರ ಕೇಳುತ್ತಿರುವುದು ಆಧ್ಯಾತ್ಮಿಕ ಪ್ರಸಾರ ಕಾರ್ಯಕ್ಕಾಗಿ ಎಂದು ಹೇಳಿದರು. ವ್ಯವಸ್ಥಾಪಕನು ತನ್ನಲ್ಲಿದ್ದ 2 ಮುದ್ರಣ ಯಂತ್ರವನ್ನು ಪ್ರಸ್ತಾಪಿಸಿದ. ಯಾವುದರಿಂದಲೂ ತನಗೆ ಯಾವುದೇ ಪ್ರಯೋಜನವಿಲ್ಲವೆಂದು ತಿಳಿಸಿದ. 2 ಯಂತ್ರಗಳಿಗೂ ಸೇರಿ $250 ಕೊಡುವುದಾಗಿ ಪ್ರಭುಪಾದರು ಹೇಳಿದರು. ವಾಸ್ತವವಾಗಿ ಕಂಟ್ರಿ ಕ್ಲಬ್ಗೆ ಅವುಗಳ ಅಗತ್ಯವಿರಲಿಲ್ಲ. ಅಲ್ಲದೆ ಇಡೀ ಮಾನವತೆಯ ಲಾಭಕ್ಕಾಗಿ ಮುಖ್ಯವಾದ ಆಧ್ಯಾತ್ಮಿಕ ಸಂದೇಶವೊಂದನ್ನು ಮುದ್ರಿಸಲು ಅದನ್ನು ಬಳಸುವುದಾಗಿತ್ತು. ಆದ್ದರಿಂದ ವ್ಯವಸ್ಥಾಪಕ ಸಹಾಯ ಮಾಡಲೇಬೇಕು ಎಂದು ಪ್ರಭುಪಾದರ ಅಭಿಪ್ರಾಯವಾಗಿತ್ತು. ಆ ವ್ಯಕ್ತಿ ಒಪ್ಪಿಕೊಂಡನು. ಗರ್ಗಮುನಿ ಹಾಗೂ ಕೀರ್ತನಾನಂದರು 2 ಯಂತ್ರಗಳನ್ನು ತಾವು ಬಂದಿದ್ದ ವಾಹನಕ್ಕೆ ಏರಿಸಿಟ್ಟರು. ಇಸ್ಕಾನ್ ತನ್ನದೇ ಮುದ್ರಣಾಲಯ ಪಡೆಯಿತು. ಹರೇ ಕೃಷ್ಣ ಮಾತಾಜಿ. ಹೋಗ್ಬೇಕಾ ಮುಂದೆ? ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ನಮ್ಗೆ ಗೊತ್ತಿದೆ, ಇದು ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್ ಅಂತ ಒಂದು ಮ್ಯಾಗಝಿನ್ ಶುರು ಮಾಡಿರ್ತಾರೆ. ಅವರು 1930ರ ದಶಕದಿಂದಲೇ ಲೇಖನಗಳನ್ನು ಬರೆಯುತ್ತಿದ್ದರು. 1944ರಲ್ಲಿ ಅವರು ಕಲ್ಕತ್ತೆಯಲ್ಲಿ ಒಬ್ಬರೇ ಪತ್ರಿಕೆ ಪ್ರಾರಂಭಿಸಿದ್ದರು. ಸೊ ಇದು ಈ ಮ್ಯಾಗಝೈನು ಸ್ಟಾರ್ಟ್ ಆಗಿರೋದು 1944ರಲ್ಲಿ. 1930ಯಿಂದ ಅವ್ರು ಬರಿತಾನೆ ಇರ್ತಾರೆ ಆರ್ಟಿಕಲ್ಸ್ನ, ಬಟ್ ಆಕ್ಚುಲ್ ಸ್ಟಾರ್ಟ್ ಆಗಿರೋದು 1944ರಲ್ಲಿ. ಅವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಲು ಸಾಧ್ಯವಿದ್ದದ್ದರಿಂದ ಸ್ವಾಮೀಜಿಯವರ ಗುರುಗಳು ಈ ಕೆಲಸಕ್ಕೆ ಕೈ ಹಾಕುವಂತೆ ಅವರನ್ನು ಕೇಳಿಕೊಂಡಿದ್ರು. ಪ್ರಭುಪಾದರ ಗುರುಗಳಾದ ಸರಸ್ವತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರು ಅವರು ಪ್ರಭುಪಾದರಿಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ನಿನಗೆ, ನೀನು ಹೋಗಿ ಕೃಷ್ಣ ಪ್ರಜ್ಞೆ ವೆಸ್ಟರ್ನ್ ವರ್ಲ್ಡಲ್ಲಿ ಪ್ರಸಾರ ಮಾಡು, ಪರದೇಶಕ್ಕೆ ಹೋಗಿ ಪ್ರಸಾರ ಮಾಡು ಅಂತ ಹೇಳಿರ್ತಾರಲ್ಲ. ಸೊ ಹಾಗಾಗಿ ಅವ್ರಿಗೆ ಇಂಗ್ಲಿಷ್ ಚೆನ್ನಾಗಿ ಬರೋದ್ರಿಂದ ಅವರು ಇದಕ್ಕೆ ಕೈ ಹಾಕಿ ಇದನ್ನು ಮಾಡು ಅಂತ ಹೇಳಿರ್ತಾರೆ. ಮುದ್ರಣಕ್ಕಾಗಿ ಅಂದರೆ ಪ್ರಿಂಟ್ ಮಾಡಬೇಕಲ್ಲ ಮ್ಯಾಗ್ಝಿನ್, ನಾವು ಬರೆದ್ರೆ ಆಗೋದಿಲ್ವಲ್ಲ, ಮಲ್ಟಿಪಲ್ ಪ್ರಿಂಟ್ಸು 1000 ಹಂಗೆ ಪ್ರಿಂಟ್ಸ್ ಆದ್ರೇ ಅದನ್ನೆಲ್ಲ ಪ್ರಸಾರ ಮಾಡೋಕ್ಕಾಗೋದು ಅಂತ ಆಗುತ್ತಾನೆ. ಸೊ ಹಾಗಾಗಿ ಮುದ್ರಣಕ್ಕಾಗಿ ತಿಂಗಳಿಗೆ 400 ರೂಪಾಯಿಗಳನ್ನು ಒಟ್ಟುಗೂಡಿಸುವ ಕಾರ್ಯವನ್ನು ಅವರು ತುಂಬ ಕಷ್ಟದಿಂದ ತಮ್ಮ ಔಷಧ ತಯಾರಿಕಾ ವ್ಯಾಪಾರದ ಮೂಲಕ ನಿರ್ವಹಿಸಿದ್ದರು. ಅಂದರೆ ಅವರ ಪ್ರಭುಪಾದರಿಗೆ ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿ ಇತ್ತು ಅಂತ ನಾವು ನೋಡಿದ್ದೀವಲ್ಲ. ಸೊ ಹಾಗಾಗಿ ಅದರಿಂದ ಬರೋ ಲಾಭದಲ್ಲಿ ಅವರು 400 ರೂಪಾಯಿ
ತಗೊಂಡು ಅದನ್ನ ಮಾಡ್ತಾ ಇರ್ತಾರೆ. ಅವಾಗ ಅವರು ಒಂಟಿಯಾಗೇ ಬರೆದರು, ಸಂಪಾದನಾ ಕಾರ್ಯ ಮಾಡಿದರು. ಎಲ್ಲ ಪ್ರತಿಯೊಂದು ಇನ್ ಅಂಡ್ ಔಟ್ ಎಲ್ಲ ಆಫ್ ದಿ ಮ್ಯಾಗಝಿನ್ ಒಬ್ಬರೇ ಮಾಡ್ತಾರೆ. ಬರೆಯೋದು, ಆಮೇಲೆ ಸಂಪಾದನಾ ಕಾರ್ಯ ಮಾಡಿ ಪ್ರಕಟಿಸೋದು, ಅದನ್ನು ಪಬ್ಲಿಷ್ ಮಾಡೋದು, ಹಣ ಹಾಕಿದರು, ಅವರೇ ದುಡ್ಡು ಹಾಕೊಂಡು ಸ್ವತಃ ಮಾಡ್ತಾರೆ. ಪ್ರತಿಯೊಂದು ಸಂಚಿಕೆಯನ್ನು ವಿತರಿಸಿದರು. ಪಾಪ ಅವರೇ ಮಾಡಿ ಎಷ್ಟೋ ದಿನ ಅವ್ರಿಗೆ ಟೀ ಕುಡಿಯೋದಕ್ಕೆ, ತಿಂಡಿ ತಿನ್ನೋದಕ್ಕೂ ಇರ್ತಿರ್ಲಿಲ್ವಂತೆ, ತಲೆ ಸುತ್ತು ಕೂತ್ಕೋತಿದ್ರಂತೆ. ನಮ್ಮ ಪ್ರಭುಜಿ ಕ್ಲಾಸಲ್ಲಿ ಹೇಳ್ತಾರಲ್ಲ. ಸೊ ಆಮೇಲೆ ಅವ್ರಿಗೆ ಹೋಗಿ ಇದು ಪ್ರಿಂಟ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರಂತೆ. ಆ ಆರಂಭಿಕ ವರ್ಷಗಳಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಪ್ರಭುಪಾದರ ಪ್ರಧಾನ ಲೇಖನ ವ್ಯವಸಾಯವು ಉಪದೇಶಾತ್ಮಕ ಧರ್ಮ ಪ್ರಸಾರ ಕಾರ್ಯವೂ ಆಗಿತ್ತು. ಅವಾಗಿನ ಟೈಮಲ್ಲಿ 1944 ನೋಡಿ, ಬಿಫೋರ್ ಇಂಡಿಪೆಂಡೆನ್ಸ್. ಅದು ಬ್ಯಾಕ್ ಟು ಗಾಡೆಡ್ ಈ ಮ್ಯಾಗಝೀನು ಪ್ರಭುಪಾದರ ಪ್ರಧಾನ ಲೇಖನ ಅಂದರೆ ಮೇನ್ ಆರ್ಟಿಕಲ್, ವ್ಯವಸಾಯವು ಉಪದೇಶಾತ್ಮಕ ಧರ್ಮ ಪ್ರಸಾರ ಕಾರ್ಯ, ಇದು ಧರ್ಮ ಪ್ರಸಾರ ಮಾಡೋ ಕೆಲಸ ಆಗಿತ್ತು. ಅವರ ಸಂಚಿಕೆಯ ಪ್ರಸಾರ ಹೆಚ್ಚಬೇಕೆನ್ನುವುದನ್ನು ದೃಷ್ಟಿಯಲ್ಲಿಟ್ಟು, ಇದು ಜಾಸ್ತಿ ಜನಗಳಿಗೆ ಹೋಗ್ಬೇಕು, ಜಾಸ್ತಿ ಜನಗಳಿಗೆ ಹೋದರೆ ಏನು ಎತ್ತ ಎಲ್ಲ ಗೊತ್ತಾಗುತ್ತೆ, ದೇವ್ರ ಬಗ್ಗೆ ಆಗಲಿ ಪ್ರತಿಯೊಂದೂ ಗೊತ್ತಾಗುತ್ತೆ ಅಂತ ಪ್ರಭುಪಾದರ ಉದ್ದೇಶ ಆಗಿತ್ತು. ಚೈತನ್ಯ ಪ್ರಭುಗಳ ಸಂದೇಶವನ್ನು ಜಗತ್ತಿನ ಉದ್ದಗಲಕ್ಕೂ ಪ್ರಸಾರ ಮಾಡುವ ಯೋಜನೆಯು ಅವರದ್ದಾಗಿತ್ತು. ಚೈತನ್ಯ ಮಹಾಪ್ರಭುಗಳು ಹೇಳಿರ್ತಾರಲ್ಲ, ನನ್ನ ಹರೇ ಕೃಷ್ಣ ಮಹಾಮಂತ್ರನ ಪ್ರತಿಯೊಂದು ದೇಶದ ಮೂಲೆಗೂ ಅದನ್ನ ಪ್ರಸಾರ ಮಾಡುವಂತ. ಸೊ ಅದನ್ನ ಎಲ್ಲ ಕಡೆಗೂ ನಾನು ಅವ್ರಿಗೆ ಆ ಮಂತ್ರನ ಹರಡಬೇಕು ಅನ್ನೋದು ಅವ್ರಿಗೆ ಮೇನ್ ಗೋಲ್ ಆಗಿರುತ್ತೆ. ಪ್ರಭುಪಾದರಿಗೆ ಪ್ರಮುಖ ದೇಶಗಳ ಸಂಖ್ಯೆಯನ್ನು ಪಟ್ಟಿ ಮಾಡಿಕೊಂಡಿದ್ರು, ಯಾವ್ದ್ಯಾವ್ದು ಮೇನ್ ಕಂಟ್ರೀಸ್ ಅಂತ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಈ ಯೋಜನೆಗೆ ಹಣ ಹೊಂಚಲು ಅವರು ದತ್ತಿಗಳನ್ನು ದಾನ, ಇದಕ್ಕೆ ಬೇಕಲ್ಲ, ದುಡ್ಡು ಬೇಕಲ್ಲ, ಫೈನಾನ್ಸ್ ಇಲ್ಲದೆ ಇದ್ರೆ ಏನೂ ಆಗಲ್ಲ. ಫೈನಾನ್ಷಿಯಲ್ ಹೆಲ್ಪ್ ಇಲ್ಲದೆ ಇದ್ರೆ ಸ್ವಲ್ಪ ಕಷ್ಟ, ಪ್ರತಿಯೊಂದು ಯಾವುದು ಫಾಸ್ಟ್ ಆಗಿ ಆಗೋದಿಲ್ಲ. ಸೊ ಅದಕ್ಕೆ ಅವರು ದಾನ ಕೊಡ್ತಾರ ಅಂತ ಯೋಚನೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆದರೆ ಸಹಾಯ ವಿರಳವಾಗಿತ್ತು, ಅಷ್ಟೊಂದು ಅವ್ರಿಗೆ ಹೆಲ್ಪ್ ಸಿಗೋದಿಲ್ಲ, ಕಮ್ಮಿ ಇರುತ್ತೆ. ಮುಂದೆ 1959 ಅವರು ಶ್ರೀಮದ್ ಭಾಗವತವನ್ನು ಬರೆದು ಪ್ರಕಟಿಸಲು ತಮ್ಮ ಶಕ್ತಿಯನ್ನು ತಿರುಗಿಸಿದರು. ಸರಿ, ಈ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝೀನು ನಡೀತಾ ಇರಲಿ, ಶ್ರೀಮದ್ ಭಾಗವತ ಕೃಷ್ಣನ ಸಂದೇಶ ನಾನು ಪ್ರಸಾರ ಮಾಡೋಣ ನೋಡೋಣ ಅಂದ್ಬಿಟ್ಟು ಅವ್ರು ಬರೆದು ಅದನ್ನ ಆ ಥರ ಅವರು ತಮ್ಮ ಶಕ್ತಿನ ಆ ಕಡೆ ಇದು ಮಾಡ್ಕೋತಾರೆ, ಡೈವರ್ಟ್ ಮಾಡ್ಕೋತಾರೆ. ಆದರೆ ಈಗ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಪುನರುಜ್ಜೀವಿಸಲು ಬಯಸಿದರು. ಆದರೆ ಇದು ಒಂದ್ ಕಡೆ ಮಾಡಿದ್ರೆ ಒಂದ್ ಕಡೆ ಸ್ವಲ್ಪ ಇದಾಗುತ್ತಲ್ಲ, ಕುಂಠಿತ ಆಗುತ್ತಲ್ಲ ಅದರ ಪ್ರೋಗ್ರೆಸ್. ಸೊ ಅದನ್ನೂ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿ ಅನ್ಕೋತಾರೆ. ಈಗ ಅವರು ಒಂಟಿಯಾಗಿ ಅದನ್ನು ಮಾಡಬೇಕಾಗಿರಲ್ಲ. ಈಗ ಅವ್ರು ಅಟ್ಲೀಸ್ಟ್ ಅವ್ರಿಗೆ ಮ್ಯಾನ್ ಪವರ್ ಇತ್ತು, ಅಂದ್ರೆ ಶಿಷ್ಯಂದ್ರು ಇದ್ರಲ್ಲ. ಸೊ ಅವ್ರೊಬ್ಬರೇ ಮಾಡ್ಬೇಕಾಗಿರಲ್ಲ, ಸ್ವಲ್ಪ ಶಿಷ್ಯಂದ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಹಂಚ್ಬಿಟ್ಟು ಮಾಡೋದಕ್ಕೆ ಅವ್ರಿಗೆ ಇತ್ತು, ಇದಿತ್ತು, ಬೆಂಬಲ ಇತ್ತು. ಇತ್ತೀಚೆಗೆ ದೀಕ್ಷಾ ಸ್ವೀಕಾರ ಮಾಡಿದ ನಂತರ ಗರ್ಗಮುನಿ ಎಂಬ ಹೆಸರು ಪಡೆದಿದ್ದ ಗ್ರೆಗ್ ಸ್ಕಾರ್ಫ್ ಮುದ್ರಣಾಲಯವೊಂದನ್ನು ಶುರು ಮಾಡಿದೆ. ಅವರು ಶಿಷ್ಯ ಗರ್ಗಮುನಿ ಅನ್ನೋರು, ಅವರು ಗ್ರೆಗ್ ಸ್ಕಾರ್ಫ್ ಅನ್ನೋದೊಂದು ಪ್ರಿಂಟಿಂಗ್ ಪ್ರೆಸ್ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಕ್ವೀನ್ಸ್ ಅನ್ನೋದು ಇದೊಂದು ಮ್ಯಾನ್ಹ್ಯಾಟನ್ ಅಂತ ಓದಿದ್ವಲ್ಲ, ಆ ಥರ ಕ್ವೀನ್ಸ್ ಅನ್ನೋದು ಇದೊಂದು ದೊಡ್ಡ ಬರೋ. ಅಲ್ಲಿ ಕಂಟ್ರಿ ಕ್ಲಬ್ ಅಲ್ಲಿ ಒಂದು ಸಣ್ಣ AB ಡಿಕ್ ಮುದ್ರಣಾಲಯವನ್ನು ಮಾರಲು ಪ್ರಯತ್ನಿಸುತ್ತಿದ್ದರು. ಈ ಕ್ವೀನ್ಸ್ ಅನ್ನೋ ಇದರಲ್ಲಿ ನ್ಯೂಯಾರ್ಕ್ ಬರೋನಲ್ಲಿ ಕಂಟ್ರಿ ಕ್ಲಬ್ನಲ್ಲಿ ಒಂದು ಪ್ರಿಂಟಿಂಗ್ ಪ್ರಿಂಟರ್ ಇರುತ್ತಲ್ಲ, ದೊಡ್ಡದು, ಅದನ್ನ ಮಾರೋದಕ್ಕೆ ಅವರು ಟ್ರೈ ಮಾಡ್ತಿರ್ತಾರೆ. ಪ್ರಭುಪಾದರಿಗೆ ಅದರಲ್ಲಿ ಆಸಕ್ತಿ ಹುಟ್ಟಿತ್ತು. ಅಂದ್ರೆ ಬೇರೆಯವ್ರಿಗೆ ನಾವು ಕೊಟ್ಟು ಪ್ರಿಂಟ್ ಮಾಡಿ ಅಂತೆಲ್ಲ ಹೇಳೋ ಬದಲು ನಮ್ದೇ ನಾವು ಒಂದು ಪ್ರಿಂಟರ್ ಇಟ್ಕೊಂಡ್ಬಿಟ್ರೆ, ಪ್ರೆಸ್ ಇಟ್ಕೊಂಡ್ಬಿಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅವ್ರ ಮನಸ್ಸಲ್ಲಿರುತ್ತೆ. ಸೊ ಅದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಅವರು ಗರ್ಗಮುನಿ ಹಾಗೂ ಕೀರ್ತನಾನಂದರೊಂದಿಗೆ ಯಂತ್ರವನ್ನು ನೋಡಲು ಕ್ವೀನ್ಸ್ಗೆ ಪ್ರಯಾಣ ಮಾಡಿದ್ರು. ಕ್ವೀನ್ಸ್ಗೆ ಹೋಗ್ಬೇಕದು, ಇವ್ರು ಮೆನ್ಹಾಟನ್ ಇರ್ತಾರೆ. ಸೊ ಅಲ್ಲಿಂದ ಕ್ವೀನ್ಸ್ಗೆ ಹೋಗ್ಬೇಕಾಗಿರುತ್ತೆ. ಸೊ ಅಲ್ಲಿಗೆ ಇವರಿಬ್ರು ಶಿಷ್ಯಂದ್ರನ್ನ ಕರ್ಕೊಂಡು ಗರ್ಗಮುನಿ ಅನ್ನೋರ್ನ, ಕೀರ್ತನಾನಂದ ಅನ್ನೋರ್ನ ಕರ್ಕೊಂಡು ಹೋಗ್ತಾರೆ. ಯಂತ್ರ ಹಳೆಯದಾಗಿದ್ರೂ ಸುಸ್ಥಿತಿಯಲ್ಲಿತ್ತು. ಅದು ಹಳೇ ಪ್ರೆಸ್, ಅದು ಇನ್ಸ್ಟ್ರೂಮೆಂಟು, ಪ್ರಿಂಟಿಂಗ್ ಪ್ರಿಂಟರು, ಅದು ಹಳೇದಾಗಿದ್ರು ಕೂಡ ವರ್ಕ್ ಆಗ್ತಾ ಇರುತ್ತೆ, ವರ್ಕಿಂಗ್ ಕಂಡೀಷನ್ ಇರುತ್ತೆ. ಕಂಟ್ರಿ ಕ್ಲಬ್ನ ವ್ಯವಸ್ಥಾಪಕನು ಅದಕ್ಕೆ $250 ಕೇಳಿದ. ಅವಾಗಿನ ಕಾಲದಲ್ಲಿ $250 ಕೇಳಿರ್ತಾನೆ. ಅದು ಇದಕ್ಕೆ ನೋಡಿ 1950s ಅಲ್ಲೇನೋ ಇದು. ಸೊ ಅವಾಗ ಅವ್ರು $250 ಕೇಳಿರ್ತಾನೆ. ಈಗಲೇ $250 ತುಂಬಾ ದೊಡ್ಡ ಅಮೌಂಟ್.
ಸೊ ಪ್ರಭುಪಾದರು ಇಡೀ ಯಂತ್ರವನ್ನು ಜಾಗರೂಕವಾಗಿ ಪರೀಕ್ಷಿಸಿ ವ್ಯವಸ್ಥಾಪಕರೊಂದಿಗೆ ಮಾತನಾಡಿರು. ಫುಲ್ ಎಲ್ಲ ನೋಡ್ತಾರೆ ಡೀಟೇಲ್ ಆಗಿ, ಎಲ್ಲ ಹೇಗೆ ಸರಿ ವರ್ಕ್ ಆಗ್ತಿದ್ಯಾ ಅದು ಮಾಳೆ ಅದೆಲ್ಲ ಏನೇನೋ ಇರುತ್ತಲ್ಲ, ಸೊ ಅದನ್ನೆಲ್ಲ ನೋಡ್ಬಿಟ್ಟು ಮಾತಾಡ್ತಾರೆ. ಯಂತ್ರ ಕೇಳುತ್ತಿರುವುದು ಆಧ್ಯಾತ್ಮಿಕ ಪ್ರಸಾರಕಾರಿಗಾಗಿ ಅಂತ ಹೇಳಿದರು. ಇದನ್ನ ತಗೊಂಡು ನಾನೇನು ನನ್ನ ಸ್ವಂತಕ್ಕೆ ಏನು ಮಾಡ್ಕೋತಾ ಇಲ್ಲ, ಇದು ಭಗವಂತನ ಇದಕ್ಕೆ ಆಧ್ಯಾತ್ಮಿಕ ಭಗವಂತನ ಬುಕ್ಕು, ಭಗವಂತನ ಬಗ್ಗೆ ಧರ್ಮ ಗ್ರಂಥಗಳನ್ನ ಪ್ರಿಂಟ್ ಮಾಡಿ ನಾನು ಜನಗಳಿಗೆ ಕೊಡಬೇಕಾಗಿದೆ. ಸೊ ಇದು ಆಧ್ಯಾತ್ಮಿಕ ಪ್ರಸಾರಕ್ಕಾಗಿ ನಾನು ಮಾಡ್ತಾ ಇರೋದು, ಅದಕ್ಕೆ ನೀವು ಸ್ವಲ್ಪ ದುಡ್ಡು ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಅನ್ಸುತ್ತೆ. ಯಾವುದು ಪ್ರಸಾರಕ್ಕಾಗಿ ಅಂತ ಹೇಳ್ತಾರೆ. ಇದು ಏನಕ್ಕೆ ತಗೋತಾ ಇದ್ದೀನಿ ಅವ್ರ ಉದ್ದೇಶ ಹೇಳ್ತಾರೆ. ವ್ಯವಸ್ಥಾಪಕನು ತನ್ನಲ್ಲಿದ್ದ 2ನೇ ಮುದ್ರಣ ಯಂತ್ರವನ್ನು ಪ್ರಸ್ತಾಪಿಸಿದ. ಸೊ ಒಂದಿರುತ್ತೆ, ಒಂದ್ ನೋಡಿರ್ತಾರೆ ಅವರು, ಇನ್ನೊಂದು ಇದೆ ಅನ್ನೋದು ಅವನು ಹೇಳ್ತಾನೆ. ಯಾವುದರಿಂದಲೂ ತನಗೆ ಯಾವುದೇ ಪ್ರಯೋಜನ ಇಲ್ಲ ಅಂತ ತಿಳಿಸಿದ. ಅಂದ್ರೆ ನಂದೆಲ್ಲ ಇದು ಹಳೇದಾಗಿದೆ, ಇದು ನನಗೇನು ಅಷ್ಟೊಂದು ಇದರಿಂದ ನನಗೇನು ಹೆಲ್ಪ್ ಸಿಗ್ತಾ ಇಲ್ಲ, ನನಗೇನು ಬೇಕಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿರ್ತಾನೆ. 2 ಯಂತ್ರಗಳಿಗೂ ಸೇರಿ $250 ಕೊಡುವುದಾಗಿ ಪ್ರಭುಪಾದರು ಹೇಳಿದರು. ಒಂದಕ್ಕೆ 250 ಕೇಳ್ತಾ ಇದ್ದ ಅವನು. ಸೊ 2 ಸೇರಿ ನಾನು 250 ಕೊಡ್ತೀನಿ ಅಂತ ಹೇಳ್ತಾರೆ. ವಾಸ್ತವವಾಗಿ ಕಂಟ್ರಿ ಕ್ಲಬ್ಗೆ ಅವುಗಳ ಅಗತ್ಯವಿರಲ್ಲ, ಆಕ್ಚುಲಿ ಬೇಕಾಗಿರಲ್ಲ. ಕಂಟ್ರಿ ಕ್ಲಬ್ ಅದು ಫನ್ ಕ್ಲಬ್ ಇರುತ್ತೆ, ಅದಕ್ಕೇನು ಇವ್ರಿಗೆ ಬೇಕಾಗಿರಲ್ಲ. ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ಏನು ಮಾಡ್ತಾರೆ ಅವರು. ಅಲ್ಲದೆ ಇಡೀ ಮಾನವತೆಯ ಲಾಭಕ್ಕಾಗಿ ಮುಖ್ಯವಾದ ಆಧ್ಯಾತ್ಮಿಕ ಸಂದೇಶವೊಂದನ್ನು ಮುದ್ರಿಸಲು ಅದನ್ನು ಬಳಸುವುದಾಗಿತ್ತು. ಯಾಕೆ ತಗೋತಾ ಇದ್ದಾರೆ ಪ್ರಭುಪಾದರು ಅದನ್ನ ಅಂದ್ರೆ, ಅವ್ರು ಬರೆದಿರೋ ಶ್ರೀಮದ್ ಭಾಗವತ ಇದ್ರದ್ದು ಕಾಮೆಂಟ್ರಿ ಬರೀತಾ ಇರ್ತಾರಲ್ಲ, ಆ ಭಾಗವತನ ಪ್ರಿಂಟ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಆಧ್ಯಾತ್ಮಿಕ ದೃಷ್ಟಿಯಿಂದ ಅವ್ರು ತಗೋತಾ ಇರ್ತಾರೆ, ಅದನ್ನ ಪ್ರಸಾರ ಮಾಡೋದಕ್ಕೋಸ್ಕರ. ಆದ್ದರಿಂದ ವ್ಯವಸ್ಥಾಪಕ ಸಹಾಯ ಮಾಡಲೇಬೇಕು ಎಂದು ಪ್ರಭುಪಾದರ ಅಭಿಪ್ರಾಯವಾಗಿತ್ತು. ಅವ್ರಿಗೆ ಅವ್ರು ಅದಕ್ಕೆ ರೀಸನ್ ಕೊಡ್ತಾರೆ, ನೀವು ಅದಕ್ಕೆ ನಂಗೆ ಹೆಲ್ಪ್ ಮಾಡಲೇಬೇಕು, ನಾನು ಮಾಡ್ತಾ ಇರೋದು ನನ್ನ ಇಂಡಿವಿಜುವಲ್ ಆಸೆಗೆ ಆಗಲಿ ಲಾಭಕ್ಕಾಗಲಿ ನಾನು ಏನೂ ಮಾಡ್ತಾ ಇಲ್ಲ ಅಂತ ಹೇಳಿ ಆ ವ್ಯಕ್ತಿ ಒಪ್ಪಿಕೊಂಡನು. ಸೊ ಅವ್ರಿಗೆ ಸರಿ ಪಾಪ ಅವ್ರು ಮಾಡ್ತಿರೋದು ಒಳ್ಳೆ ಉದ್ದೇಶಕ್ಕೆ ಅಂತ ಹೇಳಿ ಅವನು ಒಪ್ಕೋತಾನೆ. ಗರ್ಗಮುನಿ ಹಾಗೂ ಕೀರ್ತನಾನಂದರು 2 ಯಂತ್ರಗಳನ್ನು ತಾವು ಬಂದಿದ್ದ ವಾಹನಕ್ಕೆ ಏರಿಸಿಟ್ಟರು. ಅದು ಅವ್ರು ತಗೊಂಡ್ ಬಂದಿರ್ತಾರಲ್ಲ ವೆಹಿಕಲ್, ಅದ್ರಲ್ಲಿ ಇಟ್ಕೋತಾರೆ. ಇಸ್ಕಾನ್ ತನ್ನದೇ ಮುದ್ರಣಾಲಯ ಪಡೆಯಿತು. ನೋಡಿ, ಅವಾಗ ಫಸ್ಟ್ ಟೈಮ್ ಇಸ್ಕಾನ್ ಅಲ್ಲಿ ಓನ್ ಪ್ರಿಂಟಿಂಗ್ ಪ್ರೆಸ್ಸು ಇಸ್ಕಾನ್ಗೆ ಸಿಗುತ್ತೆ. ಶ್ರೀಲ ಪ್ರಭುಪಾದರು ಒಂದು ನಿಮಿಷ ಮಾತಾಜಿ, ಓದ್ಲಿಲ್ಲ. ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೇವಸ್ಥಾನದ್ದು ಇನಾಗ್ರೇಷನ್ ಬಗ್ಗೆ ಇದೆಲ್ಲ ಭಕ್ತರಿಗೆ ಹೇಳಬೇಕಾಗಿತ್ತು ಅಂತ ನಂಗೆ ಮೆಸೇಜ್ ಬಂದಿತ್ತು, ಸಂಗೀತ ಮಾತಾಜಿ ಕಳಿಸಿದ್ರು. ಹೇಳಿ ಮಾತಾಜಿ. ಅದೇ 19ನೇ ತಾರೀಕು 18-19 ದೇವಸ್ಥಾನದ್ದು, ರಾಧಾ ಗೋವಿಂದ ದೇವಸ್ಥಾನದ ಇನಾಗ್ರೇಷನ್ ಇದೆಯಲ್ಲ, ಆದಷ್ಟು ಜನ ಅದಕ್ಕೆ ಭಾಗವಹಿಸ್ಬೇಕು ಅಂತ ಪ್ರಭುಜಿಯವರು ಎಲ್ಲ ಕೇಳಿದ್ದಾರೆ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ಸಹಾಯ ಮಾಡಬೇಕು, ಧನ ಸಹಾಯ ಮಾಡಬೇಕು ಅಂತ ಎಲ್ಲ ಪ್ರಭುಜಿಯವರು, ಪ್ರೆಸಿಡೆಂಟ್ ನಾಮನಿರ್ದಿಷ್ಟ ದಾಸ್ ಪ್ರಭುಜಿಯವರು ಕೇಳಿದ್ದಾರೆ. ಏನು ಕೊಟ್ರು ಭಗವಂತನಿಗೆ ಕಮ್ಮಿನೇ, ಆದ್ರೆ ಏನ್ ಕೊಟ್ರು ಅದು ವ್ಯರ್ಥ ಅಂತೂ ಆಗೋದಿಲ್ಲ. ನಾನು ಜುಲೈಯಲ್ಲಿ ಹೋಗಿದ್ದಾಗ ನೋಡ್ಕೊಂಡ್ ಬಂದಿದ್ದೆ, ಇದು ಆಗಸ್ಟ್ ನಿಜವಾಗ್ಲೂ ಇದು ಇನಾಗ್ರೇಷನ್ ಆಗುತ್ತಾ ಅಂತ ಅನಿಸ್ತಿತ್ತು, ಅಷ್ಟು ಕೆಲಸ ನಡೀತಾ ಇತ್ತು. ಮಳೆಯಿಂದ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಪ್ರಭುಜಿಯವ್ರು ಹೇಳ್ತಾ ಇದ್ರು. ಸೊ ದಯವಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇದ್ ಮಾಡಿ, ಸಹಾಯ ಮಾಡಿ ಅಂತ. ಸೇವೆ ಮಾಡಿ ಮಾತಾಜಿ, ಸೇವಾ ಉಂಟು, ಸೇವಾ ಲಿಸ್ಟ್. ಸೇವಾ, ಹೌದು, ಗ್ರೂಪ್ಗಳಲ್ಲಿ ಸೇವೆ ಹಾಕ್ತಾ ಇದ್ದಾರೆ. ಸೊ ಯಾವ ಸೇವೆ ನಿಮ್ಗೆ ಅನುಕೂಲ ಆಗುತ್ತೋ, ಭಗವಂತ ನಿಮ್ಗೆ ಯಾವ್ದು ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತಾರೋ ಅದನ್ನ ದಯವಿಟ್ಟು ಮಾಡಿ ಅಂತ ಹೇಳಿ ಇದನ್ನ ಕ್ಲಾಸಲ್ಲಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದೆಲ್ಲ ನಾವು ಕೇಳ್ತಾ ಇರೋದು ಭಗವಂತನ ಕೃಪೆಯಿಂದ. ಅವ್ರ ಪ್ರೆಸಿಡೆಂಟ್ ಅವರು ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ನಾವು ಎಲ್ಲೆಲ್ಲೋ ಇದೀವಿ, ಒಬ್ಬೊಬ್ರು ಒಂದೊಂದ್ ಕಡೆ, ಆದ್ರೂ ಒಂದೇ ಕಡೆ ಸೇರ್ಕೊಂಡು ಈ ಭಗವಂತನ ಜ್ಞಾನ, ಕೃಷ್ಣ ಪ್ರಜ್ಞೆ ಎಲ್ಲಾರ್ಗು ಸಿಗ್ತಾ ಇದೆಯಲ್ಲ. ಸೊ ಹಾಗಾಗಿ ಒಂದು ಭಗವಂತನಿಗೆ ನಾವು ಸೇವೆ ಮಾಡೋಣ ಅಂತ ಹೇಳಿ ಇದನ್ನ ಹೇಳಿ ಅಂದಿದ್ರು. ದಯವಿಟ್ಟು ಮಾಡಿ, ನಿಮ್ಗೆ ಅನುಕೂಲ ಆದಷ್ಟು ಅಲ್ಲಿ ಹೋಗಿ ಬಂದ್ರೇನೆ ಚೆನ್ನಾಗಿರುತ್ತೆ. ಅನುಕೂಲ ಆಗ್ಬೇಕಲ್ಲ ಎಲ್ಲಾರ್ಗು ಹೋಗೋದಕ್ಕೆ. ಹೋಗಕ್ ಆಗದಿದ್ರು, ಪ್ರತ್ಯಕ್ಷ ಆಗದಿದ್ರು ಪರೋಕ್ಷವಾಗಾದ್ರೂ ಮಾಡಿ ಸೇವೆ ಮಾಡಿ ಅಂತ ಕೇಳ್ಕೊತಾ ಇದೀನಿ. ಎಲ್ಲಾರ ಎಲ್ಲ ಟೆಂಪಲ್ ಲಿಂಕ್ ಅಲ್ಲಿ ಬರ್ತದೆ, ನಿಮ್ಗೆ ನೋಡ್ಬೋದು ನೀವು ಪ್ರೋಗ್ರಾಮ್. ಹೌದು, ಎಲ್ಲ ನೋಡ್ಬೋದು. ಹೌದು, ಆನ್ಲೈನ್ ನೋಡ್ಬೋದು. ಮಂಜುಳ, BN ಮಂಜುಳಾ ಮಾತಾಜಿ. ಅನಂತ ಕುಲಕರ್ಣಿ ಓದುದಿಲ್ಲ, BN ಮಂಜುಳಾ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಮಾತಾಜಿ ಎಲ್ಲಿಂದ? ಶೀಲ ಪ್ರಭುಪಾದ. ಹೌದು. ಶ್ರೀಲ ಪ್ರಭು
ಮಾತಾಜಿ. ಶ್ರೀಲ ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಸಂಪಾದಕತ್ವವನ್ನು ಹಯಗ್ರೀವ ಮತ್ತು ರಾಮರಾಯರಿಗೆ ವಹಿಸಿಕೊಟ್ಟರು. ತಮ್ಮ ಸದ್ಗುರುವಿಗೆ ಸಲ್ಲಿಸುವ ವೈಯಕ್ತಿಕ ಸೇವೆಗಾಗಿ ಅವರು ಈ ಹಿಂದೆ ಆ ಪತ್ರಿಕೆಯ ಜವಾಬ್ದಾರಿ ವಹಿಸಿಕೊಂಡಿದ್ದರು. ಆದರೆ ಈಗ ಹಯಗ್ರೀವನ ಹಾಗೂ ರಾಯರಾಮರಂತಹ ತರುಣರಿಗೆ ಅವರು ಸದ್ಗುರುವಿಗೆ ಸಲ್ಲಿಸುವ ಸೇವೆಯಾಗಿ ಪತ್ರಿಕೆಯನ್ನು ನಡೆಸಲು ಬಿಟ್ಟುಕೊಟ್ಟರು. ಹಯಗ್ರೀವ ಕಾಲೇಜಿನ ಇಂಗ್ಲಿಷ್ ಅಧ್ಯಾಪಕನಾಗಿದ್ದರೆ ರಾಯರಾಮ ವೃತ್ತಿನಿರತ ಬರಹಗಾರನಾಗಿದ್ದ. ಅಲ್ಪಕಾಲದಲ್ಲೇ ಹಯಗ್ರೀವ ಮತ್ತು ರಾಯರಾಮ ಒಟ್ಟಾಗಿ ಮೊದಲ ಸಂಚಿಕೆಯನ್ನು ಸಂಪಾದಿಸಿ ಮುದ್ರಣಕ್ಕೆ ಅಣಿಗೊಳಿಸಿದರು. ಆ ದಿನ ರಾತ್ರಿಯ ಹೊತ್ತು ಸಾರ್ವಜನಿಕ ಕೀರ್ತನ ಅಥವಾ ಉಪನ್ಯಾಸ ಇಲ್ಲ. ಸ್ವಾಮೀಜಿ ತಮ್ಮ ಕೊಠಡಿಯಲ್ಲಿ ಶ್ರೀಮದ್ ಭಾಗವತದ ಅನುವಾದ ಕಾರ್ಯದಲ್ಲಿ ತೊಡಗಿದ್ದರು. ಕೆಳ ಅಂತಸ್ತಿನಲ್ಲಿ ಮೊದಲ ಸಂಚಿಕೆಯ ಮುದ್ರಣ ಗಂಟೆಗಟ್ಟಲೆ ನಡೆದಿತ್ತು. ರಾಯರಾಮನು ಸ್ಟೆನ್ಸಿಲ್ ಪ್ರತಿಯನ್ನು ಬೆರಳಚ್ಚಿಸಿದರು. ಮುದ್ರಣ ನಡೆಯುತ್ತಿರುವಾಗ ಅವನು ಯಂತ್ರದ ಬಳಿಯೇ ದುಗುಡದಿಂದ ನಿಂತಿದ್ದ. ಪ್ರತಿಯೊಂದು ಪುಟದ ಮುದ್ರಣದ ಗುಣಮಟ್ಟವನ್ನು ಪರೀಕ್ಷಿಸುತ್ತಾ ತನ್ನ ಗಡ್ಡವನ್ನು ನೀವುತ್ತಾ ಹಮ್ ಎಂದು ಗುನುಗುತ್ತಿದ್ದ. ಅದು ತಾಳೆ ನೋಡುತ್ತಾ ಪ್ರತಿಯೊಂದು ಸಂಚಿಕೆಯನ್ನು ಸ್ಟ್ಯಾಪಲ್ ಮಾಡುವ ಸಮಯ. ಒಂದು ಸ್ಟೆನ್ಸಿಲ್ ಹಾಳೆಯಿಂದ 100 ಪ್ರತಿಗಳನ್ನು ತೆಗೆಯಲಾಗುತ್ತಿತ್ತು. 28 ಪುಟಗಳ 100 ಪ್ರತಿಗಳು. ಮುಂದಿನ ಹಾಗೂ ಹಿಂದಿನ ಹೊದಿಕೆಗಳು ಮೆರುಗೆಣ್ಣೆ ಬಳಿಯದ 2 ಬೆಂಚುಗಳ ಮೇಲೆ ಸಾಲುಗಟ್ಟಿ ಕುಳಿತಿದ್ದವು. ಆ ಬೆಂಚುಗಳನ್ನು ರಾಫೆಲ್ ಕಳೆದ ಬೇಸಿಗೆಯಲ್ಲಿ ತಯಾರು ಮಾಡಿದ್ದ. ಕೆಲವು ಭಕ್ತರು ಬೆಂಚುಗಳ ಮೇಲೆ ಸಾಲಾಗಿ ಪೇರಿಸಿಟ್ಟಿದ್ದ ಪುಟಗಳ ಪಕ್ಕದಲ್ಲಿ ಬೆಂಚಿನ ಕೊನೆ ತಲುಪುವವರೆಗೂ ಸಾಗುತ್ತಾ ಒಂದು ಪುಟವನ್ನು ಇನ್ನೊಂದರ ಕೆಳಗೆ ತೆಗೆದುಕೊಂಡು ಜೋಡಿಸಿದ ಪುಟಗಳ ಕಟ್ಟನ್ನು ಗರ್ಗಮುನಿಗೆ ಕೊಡುತ್ತಿದ್ದರು. ಕಣ್ಣಿಗೆ ಕವಿಯುತ್ತಿದ್ದ ತನ್ನ ಉದ್ದ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಾ ನಿಂತಿದ್ದ ಆತ ಪ್ರತಿಯೊಂದು ಸಂಚಿಕೆಯನ್ನು ಸ್ಟ್ಯಾಪಲ್ ಮಾಡುತ್ತಿದ್ದ. ಬ್ರಹ್ಮಾನಂದನು ಸ್ಟ್ಯಾಪ್ಲರ್ ಅನ್ನು ಶಿಕ್ಷಣ ಇಲಾಖೆಯ ಕಾರ್ಯಾಲಯದಿಂದ ತಂದಿದ್ದ. ಮನೆಗೆಲಸಕ್ಕೆ ಸಾಮಾನ್ಯವಾಗಿ ಸ್ವಯಂ ಸೇವೆಯನ್ನು ನೀಡದ ಹಯಗ್ರೀವನು ಕೂಡ ಅಲ್ಲಿದ್ದನು. ತಾಳೆ ನೋಡುತ್ತಾ ಸಾಲಿನ ಉದ್ದಕ್ಕೆ ನಡೆದಾಡುತ್ತಿದ್ದ. ಇದ್ದಕ್ಕಿದ್ದಂತೆ ಬದಿಯ ಬಾಗಿಲು ತೆರೆಯಿತು. ಒಳಗೆ ಇಣುಕಿ ತಮ್ಮನ್ನು ನೋಡುತ್ತಿದ್ದ ಸ್ವಾಮೀಜಿಯನ್ನು ಕಂಡು ಭಕ್ತರಿಗೆ ಆಶ್ಚರ್ಯವಾಯಿತು. ಅವರು ಬಾಗಿಲನ್ನು ಅಗಲವಾಗಿ ತೆರೆದು ಕೋಣೆಯೊಳಗೆ ಪ್ರವೇಶಿಸಿದರು. ಹೀಗೆ ಅವರು ಈ ಹಿಂದೆ ರಾತ್ರಿಯ ಹೊತ್ತು ಎಂದೂ ಕೆಳಗೆ ಬಂದಿರಲಿಲ್ಲ. ಸ್ವಾಮಿಯವರ ಬಗ್ಗೆ ಭಕ್ತರಲ್ಲಿ ಪ್ರೀತಿ ಹಾಗೂ ಗೌರವಗಳು ಅನಿರೀಕ್ಷಿತ ಚಿಲುಮೆ ಆಗಿ ಪುಟಿದವು. ಅವರು ಮಂಡಿಯೂರಿ ಬಾಗಿದರು. ನೆಲಕ್ಕೆ ತಲೆಬಾಗಿಸಿದರು. ಬೇಡ ಬೇಡ ಎಂದು ಹೇಳುತ್ತಾ ಅವರನ್ನು ತಡೆಯಲು ತಮ್ಮ ಕೈಯನ್ನು ಎತ್ತಿದರು. ಆಗಲೂ ಕೆಲವರಿಗೆ ಅವರಿಗೆ ಬಾಗುತ್ತಿದ್ದರು. ಇತರರು ಆಗಲೇ ಬಾಗಿ ಹೇಳುತ್ತಿದ್ದರು. ಸ್ವಾಮೀಜಿ, ನೀವು ಮಾಡುತ್ತಿದ್ದುದನ್ನು ಮುಂದುವರಿಸಿ ಎಂದರು. ಭಕ್ತರು ಮೇಲೆದ್ದಾಗ ಸ್ವಾಮೀಜಿ ತಮ್ಮೊಂದಿಗೆ ನಿಂತಿರುವುದನ್ನು ಕಂಡು ಏನು ಮಾಡಬೇಕೆಂದು ತಿಳಿಯದೆ ಹೋದರು. ತಮ್ಮ ಬ್ಯಾಕ್ ಟು ಗಾಡ್ ಹೆಡ್ ಸಂಚಿಕೆಯನ್ನು ಶಿಷ್ಯರು ಸಿದ್ಧ ಮಾಡುತ್ತಿರುವುದನ್ನು ನೋಡಲು ಸ್ವಾಮೀಜಿ ಮೆದೆಯನ್ನು ಹಾಗೂ ಮುಕ್ತಾಯವಾದ ಸಂಚಿಕೆಯನ್ನು ಅವರು ಮುಟ್ಟಿ ನೋಡುತ್ತಿದ್ದಾಗ ಅವರ ಕೈ ಮತ್ತು ಮಣಿಕಟ್ಟು ಶಾಲಿನ ಮಡಿಕೆಗಳ ಆಚೆಗೆ ಮನೋಹರವಾಗಿ ಚಾಚಿದ್ದವು. ಸ್ವಾಮೀಜಿ ಹೇಳಿದರು, ಇದು ಇಸ್ಕಾನ್ ಮುದ್ರಣಾಲಯ. ಮಾತಾಜಿ ಸಾಕ ಓದಿದ್ದು? ಜಗನ್ನಾಥ ರಕ್ಷಾಪುಟದ ವಿನ್ಯಾಸ ನೋಡಿದ್ದ. ದೇವಾಲಯದಲ್ಲಿ ತಾನು ಬರೆದ ಚಿತ್ರವನ್ನು ಪೆನ್ನು ಮತ್ತು ಮಸಿ ಬಳಸಿ ರಚಿಸಿದ್ದ. ಅದೊಂದು ಸರಳ ಚಿತ್ರ. ಮೊದಲ ಪುಟ ತೆರೆದಾಗ ಪ್ರಭುಪಾದರು ಅನೇಕ ವರ್ಷಗಳಿಂದ ತಮ್ಮ ಪತ್ರಿಕೆಯಲ್ಲಿ ಬಳಸಿದ ಅದೇ ಧ್ಯೇಯ ವಾಕ್ಯವಿತ್ತು. ದೇವೋತ್ತಮನು ಪ್ರಕಾಶ, ಅವಿದ್ಯೆಯು ಅಂಧಕಾರ. ದೇವೋತ್ತಮನಿದ್ದಲ್ಲಿ ಅವಿದ್ಯೆ ಇಲ್ಲ. ಅದೇ ಪುಟದಲ್ಲಿ ವಿಲಿಯಂ ಬ್ಲೇಕ್ನಿಂದ ಒಂದು ಉದ್ಧೃತಿ ಕೊಡುವ ಬಯಕೆಯನ್ನು ಹಯಗ್ರೀವನಿಗೆ ತಡೆಯಲಾಗಿರಲಿಲ್ಲ. ಅದಕ್ಕೆ ಸ್ವಾಮೀಜಿ ಒಪ್ಪಿದರು. ಅದು ಕೃಷ್ಣ ಪ್ರಜ್ಞೆಯ ತತ್ವ ಸಿದ್ಧಾಂತವನ್ನು ತಾತ್ವಿಕವಾಗಿ ಸಮರ್ಥಿಸಿತು. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಸೊ ಇವಾಗ ನಾವು ಪ್ರಿಂಟಿಂಗ್ ಪ್ರೆಸ್ ಅದು ಪ್ರಿಂಟರ್ ತಗೊಂಡಿರ್ತಾರೆ, ವಾಪಸ್ ತಗೊಂಡ್ ಬರ್ತಾರೆ, ಹೇಗೆ ಕೆಲಸ ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಸಂಪಾದಕತ್ವವನ್ನು ಹಯಗ್ರೀವ ಮತ್ತು ರಾಯರಾಮರಿಗೆ ವಹಿಸಿಕೊಟ್ಟರು. ಇದೆರಡರದ್ದು ನೀವು ಪ್ರಿಂಟ್ ಮಾಡಬೇಕು ಅಂತ ಹೇಳಿ ಯಾವುದನ್ನ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಜವಾಬ್ದಾರಿ ಇವ್ರಿಗೆ ಕೊಡ್ತಾರೆ. ಶಿಷ್ಯನರು ಯಾರು? ಹಯಗ್ರೀವ ಮತ್ತು ರಾಯರಾಮ. ತಮ್ಮ ಸದ್ಗುರುವಿಗೆ ಸಲ್ಲಿಸುವ ವೈಯಕ್ತಿಕ ಸೇವೆಯಾಗಿ ಅವರು ಈ ಹಿಂದೆ ಆ ಪತ್ರಿಕೆಯ ಜವಾಬ್ದಾರಿ ವಹಿಸಿಕೊಂಡು ಅವ್ರ ಗುರುಗಳಿಗೆ ನಾವು ಇದೊಂದು ಮಾಡೋ ಸೇವೆ ಅಂತ ತಿಳ್ಕೊಂಡು ಅವರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ಅವರಿಬ್ರು ಶಿಷ್ಯಂದ್ರು ಹಯಗ್ರೀವ ಮತ್ತು ರಾಮರಾಯ.
ಆದರೆ ಈಗ ಹಯಗ್ರೀವ ಹಾಗೂ ರಾಮರಾಯರಂತಹ ತರುಣರಿಗೆ ಅವರು ಸದ್ಗುರುವಿಗೆ ಸಲ್ಲಿಸುವ ಸೇವೆಯಾಗಿ ಪತ್ರಿಕೆ ನಡೆಸಲು ಬಿಟ್ಟುಕೊಟ್ಟರು. ಅಂದ್ರೆ ಅವರು ಫುಲ್ ಎಲ್ಲ ನೀವು ಮಾಡಿ ಅಂತ ಬಿಡ್ತಾರೆ ಸ್ವಾಮೀಜಿಯವರು. ಹಯಗ್ರೀವ ಅವ್ರು ಯಾರಿಬ್ರು ಅಂದ್ರೆ ಅವ್ರದ್ದು ಇದು ಭೌತಿಕವಾಗಿ ಅವ್ರು ಏನಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಕಾಲೇಜಿನ ಇಂಗ್ಲಿಷ್ ಅಧ್ಯಾಪಕನಾಗಿದ್ರು ನೋಡಿ. ಇಂಗ್ಲಿಷ್ ಕಾಲೇಜಲ್ಲಿ ಇಂಗ್ಲಿಷ್ ಹೇಳ್ಕೊಡೋ ಪ್ರೊಫೆಸರ್ ಅವರು. ಅಂದ್ರೆ ನಾಲೆಡ್ಜ್ ಇರುತ್ತೆ. ರಾಯರಾಮರು ವೃತ್ತಿನಿರತ ಬರಹಗಾರರಾಗಿದ್ದರು, ಅಂದ್ರೆ ಅವರು ರೈಟರು. ಸೊ ಒಳ್ಳೆ ಶಿಷ್ಯಂದ್ರ ಕೈಲೇ ಕೊಟ್ಟಿರ್ತಾರೆ. ಅಲ್ಪ ಕಾಲದಲ್ಲೇ ಹಯಗ್ರೀವ ಮತ್ತು ರಾಯರಾಮ ಒಟ್ಟಾಗಿ ಮೊದಲ ಸಂಚಿಕೆಯನ್ನು ಸಂಪಾದಿಸಿ ಮುದ್ರಣಕ್ಕೆ ಅಣಿಗೊಳಿಸಿದರು ನೋಡಿ. ಅಷ್ಟೆಲ್ಲ ಅವ್ರಿಗೆ ಎಕ್ಸ್ಪರ್ಟೀಸ್ ಇರೋದ್ರಿಂದ ಕಮ್ಮಿ ಟೈಮಲ್ಲೇ ಅವರು ನೀಟಾಗಿ ಫಸ್ಟ್ ಎಡಿಷನ್ ಅದನ್ನ ಪ್ರಿಂಟ್ ಮಾಡೋದಕ್ಕೆ ರೆಡಿ ಮಾಡಿರ್ತಾರೆ. ಆ ದಿನ ರಾತ್ರಿಯ ಹೊತ್ತು ಸಾರ್ವಜನಿಕ ಕೀರ್ತನ ಅಥವಾ ಉಪನ್ಯಾಸ ಇಲ್ಲ, ರಾತ್ರಿ ಆಗಿರುತ್ತಲ್ಲ, ಸೊ ಪಬ್ಲಿಕ್ ಸಂಕೀರ್ತನೆ, ಆಮೇಲೆ ಸ್ವಾಮೀಜಿ ಅವ್ರದ್ದು ಭಾಷಣ, ಉಪನ್ಯಾಸ ಇರೋದಿಲ್ಲ. ಸ್ವಾಮೀಜಿ ತಮ್ಮ ಕೊಠಡಿಯಲ್ಲಿ ಶ್ರೀಮದ್ ಭಾಗವತದ ಅನುವಾದ ಕಾರ್ಯದಲ್ಲಿ ತೊಡಗಿದರು. ಪ್ರಭುಪಾದರು ಇದು ಶ್ರೀಮದ್ ಭಾಗವತನ ಅನುವಾದ ಮಾಡೋದ್ರಲ್ಲಿ ಇರ್ತಾರೆ, ಬ್ಯುಸಿಯಾಗಿರ್ತಾರೆ. ಕೆಳ ಅಂತಸ್ತಿನಲ್ಲಿ ಮೊದಲ ಸಂಚಿಕೆಯ ಮುದ್ರಣ ಗಂಟೆಗಟ್ಟಲೆ ನಡೆದಿತ್ತು ನೋಡಿ. ಫಸ್ಟ್ ಎಡಿಷನ್ ಪ್ರಿಂಟಿಂಗು ಅವರ್ಸ್ ಟುಗೆದರ್ ಮಾಡ್ತಾ ಇರ್ತಾರೆ. ರಾಮರಾಯರು ಸ್ಟೆನ್ಸಿಲ್ ಪ್ರತಿಯನ್ನು ಬೆರಳಚ್ಚಿಸಿದ್ದನ್ನು ಮುದ್ರಣ ನಡೆಯುತ್ತಿರುವಾಗ ಅವನು ಯಂತ್ರದ ಬಳಿಯೇ ದುಗಡದಿಂದ ನಿಂತಿದೆ. ಯಾಕಂದ್ರೆ ಫಸ್ಟ್ ಪ್ರಿಂಟು ಅದು ಕರೆಕ್ಟಾಗಿ ಬರ್ಬೇಕಲ್ಲ, ಸ್ಟೆನ್ಸಿಲ್ ಅಂದ್ರೆ ಮಾಸ್ಟರ್ ಕಾಪಿ, ಅದನ್ನ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಪ್ರತಿಯೊಂದು ಪುಟದ ಮುದ್ರಣದ ಗುಣಮಟ್ಟವನ್ನು ಪರೀಕ್ಷಿಸುತ್ತಾ ತನ್ನ ಗಡ್ಡವನ್ನು ನೀವುತ್ತಾ ಎಂದು ಗುನುಗುತ್ತಿದ್ದ. ಅಂದ್ರೆ ಪ್ರತಿಯೊಂದನ್ನು ಪ್ರಿಂಟ್ ಹೆಂಗಾಗ್ತಾ ಇದೆ ಅಂತ ನೋಡ್ತಾ ಇರ್ತಾರೆ. ಅದು ತಾಳೆ ನೋಡುತ್ತಾ ಪ್ರತಿಯೊಂದು ಮ್ಯಾಚ್ ಮಾಡ್ಬೇಕಲ್ಲ, ನೋಡುತ್ತಾ ಪ್ರತಿಯೊಂದು ಸಂಚಿಕೆಯನ್ನು ಸ್ಟೇಪಲ್ ಮಾಡುವ ಸಮಯ, ಪ್ರತಿಯೊಂದನ್ನು ತಗೊಂಡು ಪಿನ್ ಮಾಡೋದು, ಸ್ಟೇಪ್ಲರ್ ತಗೊಂಡು. ಒಂದು ಸ್ಟೆನ್ಸಿಲ್ ಹಾಳೆಯಿಂದ 100 ಪ್ರತಿಗಳನ್ನು ತೆಗೆಯಲಾಗುತ್ತಿದೆ. ಸ್ಟೆನ್ಸಿಲೇ ಮೇನ್ ಮಾಸ್ಟರ್ ಕಾಪಿ, ಅದರಿಂದ ಮಲ್ಟಿಪಲ್ ಪ್ರಿಂಟ್ಸ್ ಎಷ್ಟು ಬೇಕಾದ್ರೂ ತೆಗಿಬೋದು. ಇಂಕು ಅವೆಲ್ಲ ರೆಡಿ ಮಾಡ್ಕೊಂಡು ಅದೆಲ್ಲ ಮೋಲ್ಡ್ಗೆಲ್ಲ ಹಾಕೊಂಡು ಇಟ್ಕೊಂಡಿರ್ತಾರಲ್ಲ. ಸೊ ಇವರು 100 ಕಾಪೀಸ್ನ ತೆಗಿತಾ ಇರ್ತಾರಂತೆ. 28 ಪುಟಗಳ 100 ಪ್ರತಿಗಳು, 28 ಪೇಜ್ ಇರೋದು ಒಂದು ಎಡಿಷನ್ ಬುಕ್ ಅದು. ಸೊ ಮ್ಯಾಗಝಿನ್ ಅದು. ಸೊ ಅದನ್ನು 100 ಕಾಪೀಸ್ ಮಾಡ್ತಾ ಇರ್ತಾರೆ. ಮುಂದಿನ ಹಾಗೂ ಹಿಂದಿನ ಹೊದಿಕೆಗಳು ಅಂದ್ರೆ ಬೈಂಡ್ ಕೊಡ್ಬೇಕಲ್ಲ ಹಿಂದೆ ಮುಂದೆ, ಸೊ ಅದು ಹೊದಿಕೆಗಳು. ಎಲ್ಲಿ ಮಾತಾಡ್ಸಿ ಮೆರುಗೆಣ್ಣೆ ಬಳಿಯದ 2 ಬೆಂಚುಗಳ ಮೇಲೆ ಸಾಲುಗಟ್ಟಿ ಕುಳಿತು, ಅಂದ್ರೆ ಬೆಂಚ್ ಮಾಡ್ಕೊಂಡಿರ್ತಾರೆ. ಅದು ಡ್ರೈ ಆಗ್ಬೇಕಲ್ಲ, ನೀಟಾಗಿ ಜೋಡಿಸ್ಬೇಕು ಆರ್ಡರ್ ಅಲ್ಲೆಲ್ಲ. ಸೊ ಅದ್ರ ಮೇಲೆ ಇಟ್ಟಿರ್ತಾರೆ. ಆ ಬೆಂಚುಗಳನ್ನು ಕಳೆದ ಬೇಸಿಗೆಯಲ್ಲಿ ರಾಫೆಲ್ ಅನ್ನೋರು ಆ ಬೆಂಚ್ನ ರೆಡಿ ಮಾಡಿರ್ತಾರೆ. ಕೆಲವು ಭಕ್ತರು ಬೆಂಚುಗಳ ಮೇಲೆ ಸಾಲಾಗಿ ಪೇರಿಸಿಟ್ಟಿದ್ದ ಪುಟಗಳ ಪಕ್ಕದಲ್ಲಿ ಬೆಂಚಿನ ಕೊನೆ ತಲುಪುವವರೆಗೂ ಸಾಗುತ್ತಾ ಒಂದು ಪುಟವನ್ನು ಇನ್ನೊಂದರ ಕೆಳಗೆ ತೆಗೆದುಕೊಂಡು ಜೋಡಿಸ್ತಾ ಇರ್ತಾರೆ. 1 2 3 4 ಆ ಥರ 28 ಪೇಜಸ್ ಬುಕ್ ಅಂತ ಹೇಳಿದ್ರಲ್ಲ, ಸೊ ಜೋಡಿಸ್ತಾ ಇರ್ತಾರೆ. ಜೋಡಿಸಿದ ಪುಟಗಳ ಕಟ್ಟನ್ನು ಗರ್ಗಮುನಿಗೆ ಕೊಡುತ್ತಿದ್ದರು. ಅಂದ್ರೆ ಕರೆಕ್ಟ್ ರೆಡಿ ಮಾಡ್ಬಿಟ್ಟು ಅವ್ರ ಗರ್ಗಮುನಿ, ಅವ್ರ ಶಿಷ್ಯ ಅಲ್ವಾ, ಅವ್ರಿಗೆ ಕೊಡ್ತಾ ಇರ್ತಾರೆ. ಕಣ್ಣಿಗೆ ಕವಿಯುತ್ತಿದ್ದ ತನ್ನ ಉದ್ದ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಾ ನಿಂತಿದ್ದ ಆತ ಪ್ರತಿಯೊಂದು ಸಂಚಿಕೆಯನ್ನು ಸ್ಟೇಪಲ್ ಮಾಡುತ್ತಿದ್ದ. ಅದೇ ಅವ್ರು ಜಡೆ ಬಿಟ್ಟಿರ್ತಾರೆ ಅನ್ಸುತ್ತೆ, ಉದ್ದಕ್ಕೆ ಸ್ವಲ್ಪ ಹಿಂಗೆ ಅನ್ಕೊಂಡು ಅವ್ರು ಸ್ಟೇಪಲ್ ಮಾಡ್ತಿದ್ರು ಅಂತ ಬರೆದಿದ್ದಾರೆ ಇಲ್ಲಿ. ಮನೆ ಕೆಲಸಕ್ಕೆ ಬ್ರಹ್ಮಾನಂದನು ಸ್ಟೇಪ್ಲರ್ ಅನ್ನು ಶಿಕ್ಷಣ ಇಲಾಖೆಯ ಕಾರ್ಯಾಲಯದಿಂದ ತಂದಿದ್ದ ನೋಡಿ. ಒಂದು ಸ್ಟೇಪ್ಲರ್ಗೆ ಈಗಿನ ಕಾಲದಲ್ಲಿ ಒಂದು $10 ಪಾಪ, ಆವಾಗ ಅದಕ್ಕೆ ಇನ್ನೂ ಕಮ್ಮಿ ಇರುತ್ತೆ. ಅದನ್ನು ಯಾರೋ ಭಕ್ತಾದಿಗಳು ಕೊಟ್ಟಿರ್ತಾರೆ. ಅದೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡ್ ಬಂದಿರ್ತಾರೆ. ಮನೆ ಕೆಲಸಕ್ಕೆ ಸಾಮಾನ್ಯವಾಗಿ ಸ್ವಯಂ ಸೇವೆಯನ್ನು ನೀಡದ ಹಯಗ್ರೀವನು ಕೂಡ ಅಲ್ಲಿದ್ದಾನೆ. ಅಂದ್ರೆ ಮನೆ ಕೆಲ್ಸಕ್ಕೆ ಮಾಡ್ಬೇಕಾದ್ರೆ ಅವನೇನು ವಾಲಂಟಿಯರ್ ಆಗಿ ಏನು ಮಾಡ್ತಿರಲ್ಲ, ಆ ಹಯಗ್ರೀವ ಕೂಡ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಏನಾರ ಮಾಡ್ತಾ ಇರ್ತಾರೆ. ತಾಳೆ ನೋಡುತ್ತಾ ಸಾಲಿನ ಉದ್ದಕ್ಕೆ ನಡೆದಾಡುತ್ತಿದ್ದ. ಎಲ್ಲ ನೋಡ್ಕೊಂಡು ಮ್ಯಾನೇಜ್ ಮಾಡ್ಬೇಕಲ್ಲ, ಸೊ ಮಾಡ್ತಾ ಇದ್ದ. ಇದ್ದಕ್ಕಿದ್ದಂತೆ ಬದಿಯ ಬಾಗಿಲು ತೆರೆಯಿತು. ಇದ್ದಕ್ಕಿದ್ದಂಗೆ ಡೋರ್ ಓಪನ್ ಆಗೋಗುತ್ತೆ. ಒಳಗೆ ಇಣುಕಿ ತಮ್ಮನ್ನು ನೋಡುತ್ತಿದ್ದ ಸ್ವಾಮೀಜಿಯನ್ನು ಕಂಡು ಭಕ್ತರಿಗೆ ಆಶ್ಚರ್ಯವಾಯಿತು. ಪ್ರಭುಪಾದರನ್ನು ನೋಡ್ಬಿಟ್ಟು ಅವ್ರಿಗೆ ಒಂಥರ ಶಾಕ್ ಆದಂಗೆ ಆಗುತ್ತೆ, ಸರ್ಪ್ರೈಸ್. ಅವರು ಬಾಗಿಲನ್ನು ಅಗಲವಾಗಿ ತೆರೆದು ಕೋಣೆಯೊಳಗೆ ಪ್ರವೇಶಿಸಿದರು. ಶ್ರೀಲ ಪ್ರಭುಪಾದರು ಬರ್ತಾರೆ ಒಳಗಡೆ. ಹೀಗೆ ಅವರು ಈ ಹಿಂದೆ ರಾತ್ರಿಯ ಹೊತ್ತು ಎಂದೂ ಕೆಳಗೆ ಬಂದಿರಲ್ಲ. ಇಷ್ಟು ಲೇಟ್ ನೈಟ್ ಅಲ್ಲಿ ಅವ್ರು ಎಂದೂ ಹಾಗೆ ಬಂದಿರಲ್ಲ ನೋಡಕ್ಕೆಲ್ಲ. ಸ್ವಾಮಿಯವರ ಬಗ್ಗೆ ಭಕ್ತರಲ್ಲಿ ಪ್ರೀತಿ ಹಾಗೂ ಗೌರವ ಅನಿರೀಕ್ಷಿತ ಚಿಲುಮೆ
ಆಗಿ ಪುಟ್ಟಿದವು. ಅವ್ರಿಗೆ ಪ್ರೀತಿನೂ ಬಂದು ಒಂಥರ ಬಂತು, ಗೌರವ, ರೆಸ್ಪೆಕ್ಟ್ ಎರಡು ಸೇರ್ಕೊಂಡು ಒಂಥರ ಎಕ್ದಮ್ ನೋಡಿದ ತಕ್ಷಣ ಶಾಕ್ ಅಲ್ಲಿ ಇರ್ತಾರಲ್ಲ, ಆ ತರ ಆಗುತ್ತೆ. ಸೊ ಅವರು ಮಂಡಿಯೂರಿ ಬಾಗಿದರು, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಅವರು ಬೇಡ ಬೇಡ ನಿಮ್ ಕೆಲಸ ನೀವು ಮಾಡಿ ಪರವಾಗಿಲ್ಲ ಅಂತೆಲ್ಲ ಹೇಳ್ತಾರೆ. ಆದರೂ ಕೆಲವರು ಅವರಿಗೆ ಬಾಗುತ್ತಿದ್ರು, ನಮಸ್ಕಾರ ಮಾಡ್ತಾ ಇರ್ತಾರೆ. ಇತರರು ಆಗಲೇ ಬಾಗಿ ಹೇಳುತ್ತಿದ್ರು, ನಮಸ್ಕಾರ ಮಾಡಿ ಹೇಳ್ತಾ ಇರ್ತಾರೆ. ಸ್ವಾಮೀಜಿ ನೀವು ಮಾಡುತ್ತಿರುವುದನ್ನು ಮುಂದುವರಿಸಿ. ಅವ್ರು ಪ್ರಭುಪಾದರು ಹೇಳ್ತಾರೆ, ಸ್ವಾಮೀಜಿ ನೀವು ಮಾಡ್ತಾ ಇರೋ ಕೆಲಸ ಮುಂದುವರಿಸಿ, ನಿಲ್ಲಿಸ್ಬೇಡಿ ಅಂತ. ಭಕ್ತರು ಮೇಲೆದ್ದಾಗ ಸ್ವಾಮೀಜಿ ತಮ್ಮೊಂದಿಗೆ ನಿಂತಿರುವುದನ್ನು ಕಂಡು ಏನು ಮಾಡಬೇಕೆಂದು ತಿಳಿಯದೆ ಹೋದರು. ಅಂದ್ರೆ ಒಂಥರ ಅವ್ರು ನೋಡಿ ಇವ್ರಿಗೆ ಮಾಡ್ತಾ ಇರೋ ಕೆಲಸ ಸರಿ ಇದೆಯೋ ಒಂಥರ ಮನ್ಸಲ್ಲಿ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಇಲ್ಲ ಅವ್ರು ನೋಡಿದ್ದೊಂದು ಖುಷಿಗೆ ಅವ್ರಿಗೆ ಏನ್ ಮಾಡ್ಬೇಕು ತಿಳಿಯೋದಿಲ್ಲ. ತಮ್ಮ ಬ್ಯಾಕ್ ಟು ಗಾಡ್ ಹೆಡ್ ಸಂಚಿಕೆಯನ್ನು ಶಿಷ್ಯರು ಸಿದ್ಧ ಮಾಡುತ್ತಿರುವುದನ್ನು ನೋಡಲು ಸ್ವಾಮೀಜಿ ಕೆಳಗೆ ಬಂದಿದ್ದು ಸ್ಪಷ್ಟವಾಗಿತ್ತು. ಅವ್ರಿಗೆ ಗೊತ್ತಾಗುತ್ತೆ, ಓ ಇದು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಪ್ರಿಂಟ್ ಆಗ್ತಾ ಇದೆಯಲ್ಲ, ಇದನ್ನ ನೋಡಕ್ಕೆ ಬಂದಿದ್ದಾರೆ ಅಂತ ಅವ್ರಿಗೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ಅವರು ಮೌನವಾಗಿ ದಕ್ಷತೆಯಿಂದ ಕೆಲಸ ಮುಂದುವರಿಸಿದರು. ಎಲ್ಲರೂ ಪಾಪ ಅವ್ರ ಪಾಡ್ಗವರು ಸೈಲೆಂಟ್ ಆಗಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪುಟಗಳ ಸಾಲುಗಳ ಉದ್ದಕ್ಕೂ ಪ್ರಭುಪಾದರು ನಡೆದು ಪುಟಗಳ ಸಾಲುಗಳ ಉದ್ದಕ್ಕೂ ಪ್ರಭುಪಾದರು ನಡೆದು ಅಂದ್ರೆ ಎಲ್ಲ ಜೋಡಿಸಿರ್ತಾರಲ್ಲ, ಫುಲ್ ಅಷ್ಟು ಬೆಂಚ್ ಎಲ್ಲ ಹಿಂಗ್ ನೋಡ್ಕೊಂಡು ಬರ್ತಾರೆ. ಅವರು ಬಂದರು. ಪುಟಗಳ ಮೆದೆಯನ್ನು ಹಾಗೂ ಮುಕ್ತಾಯವಾದ ಸಂಚಿಕೆಯನ್ನು ಮುಟ್ಟಿ ನೋಡುತ್ತಿದ್ದಾಗ ಅವರ ಕೈ ಮತ್ತು ಮಣಿಕಟ್ಟು ಶಾಲಿನ ಮಡಿಕೆಗಳ ಆಚೆಗೆ ಮನೋಹರವಾಗಿ ಚಾಚಿದ್ದವು. ಅಂದ್ರೆ ಪ್ರತಿಯೊಂದು ಅವರು ನೀಟಾಗಿ ನೋಡ್ತಾರೆ, ಒಂದೊಂದು ಪೇಜ್ ಬಿಡದಂಗೆ. ಸೊ ಸ್ವಾಮೀಜಿ ಹೇಳಿದರು, ಇದು ಇಸ್ಕಾನ್ ಮುದ್ರಣಾಲಯ. ಅವ್ರಿಗೆ ತುಂಬಾ ಖುಷಿಯಾಗಿ ಹೋಗುತ್ತೆ. ಅವರು ಹೇಳ್ತಾರೆ, ಇದು ಇಸ್ಕಾನ್ ಪ್ರಿಂಟಿಂಗ್ ಪ್ರೆಸ್ ಅಂತ. ಜಗನ್ನಾಥ ರಕ್ಷಾಪುಟದ ವಿನ್ಯಾಸ ಮಾಡಿದ್ದ. ಜಗನ್ನಾಥ ಅನ್ನೋರು ಮೇನ್ ಇದನ್ನ ಪಿಕ್ಚರ್ ಹಾಕಿರ್ತಾರೆ. ರಕ್ಷಾಪುಟದ್ದು ಮೇನ್ ಬೈಂಡಿಂಗ್ ಫಸ್ಟ್ ಪೇಜು. ದೇವಾಲಯದಲ್ಲಿ ತಾನು ಬರೆದ ಚಿತ್ರವನ್ನು ಪೆನ್ನು ಮತ್ತು ಮಸಿ ಬಳಸಿ ರಚಿಸಿದ್ದ. ಬ್ಲ್ಯಾಕ್ ಪೆನ್ನಲ್ಲಿ ಸ್ಕೆಚ್ ಮಾಡ್ತಾರಲ್ಲ, ಆ ಥರ ಸ್ಕೆಚ್ ಮಾಡಿ ರೆಡಿ ಮಾಡಿರ್ತಾರೆ. ಅದೊಂದು ಸರಳ ಚಿತ್ರ, ಸಿಂಪಲ್ ಪಿಕ್ಚರ್ ಆಗಿರುತ್ತದು. ಮೊದಲ ಪುಟ ತೆರೆದಾಗ ಪ್ರಭುಪಾದರು ಅನೇಕ ವರ್ಷಗಳಿಂದ ತಮ್ಮ ಪತ್ರಿಕೆಯಲ್ಲಿ ಬಳಸಿದ ಅದೇ ಧ್ಯೇಯ ವಾಕ್ಯವಿತ್ತು. ಅಂದ್ರೆ ಫಸ್ಟ್ ಪೇಜ್ ಓಪನ್ ಮಾಡಿದ ತಕ್ಷಣ ಪ್ರಭುಪಾದರು ಎಲ್ಲಾರ್ಗು ಅದೊಂದು ಅವರು ಒಂದು ವಾಕ್ಯ ಪ್ರತಿಯೊಂದ್ರಲ್ಲೂ ಬಳಸಿರ್ತಾರೆ. ಅದೇ ಇರುತ್ತೆ, ಅದೇ ಇದ್ರಲ್ಲೂ ಇರುತ್ತೆ. ಏನಂದ್ರೆ ದೇವೋತ್ತಮನು ಪ್ರಕಾಶ, ಅಂದ್ರೆ ದೇವೋತ್ತಮ ಪರಮಪುರುಷ ಪ್ರಕಾಶ ಅಂದ್ರೆ ಬ್ರೈಟ್ ಲೈಟ್. ಅವಿದ್ಯೆಯು ಅಂಧಕಾರ, ನಾವು ಅವಿದ್ಯೆ ಇರ್ತೀವಲ್ಲ, ಅದು ಅಂಧಕಾರ ಅಂದ್ರೆ ಅದು ಕತ್ತಲು. ದೇವೋತ್ತಮನಿದ್ದಲ್ಲಿ ಅವಿದ್ಯೆ ಇಲ್ಲ. ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಕತ್ಲಿರೋದಿಲ್ಲ, ಅಂದ್ರೆ ಅಜ್ಞಾನ ಅವಿದ್ಯೆ ಇರೋದಿಲ್ಲ ಅಂತ. ಅದೇ ಪುಟದಲ್ಲಿ ವಿಲಿಯಂ ಬ್ಲೇಕ್ನಿಂದ ಒಂದು ಉದ್ಧೃತಿ ಕೊಡುವ ಬಯಕೆಯನ್ನು ಹೈಗ್ರೀವನಿಗೆ ತಡೆಯಲಾಗಿರಲಿಲ್ಲ. ಹೈಗ್ರೀವ ಏನ್ ಮಾಡ್ತಾನೆ, ವಿಲಿಯಂ ಬ್ಲೇಕ್ ಅನ್ನೋರು ಒಬ್ರು ದೊಡ್ಡ ರೈಟರು. ಸೊ ಅವ್ರದ್ದೊಂದು ಸೇಯಿಂಗ್ ವರ್ಡ್ ಇರುತ್ತಲ್ಲ, ಎಷ್ಟೊಂದು ಜನಗಳದ್ದು ಇರುತ್ತಲ್ಲ, ಆ ಥರ ಅದನ್ನು ನಾವು ಇಲ್ಲಿ ಹಾಕ್ಬೇಕು ಅಂತ ಅವರು ಹೈಗ್ರೀವ ಅನ್ನೋರು ಸ್ವಾಮೀಜಿಗಳು ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿಗಳು ಒಪ್ಕೋತಾರೆ. ಅದು ಕೃಷ್ಣ ಪ್ರಜ್ಞೆಯ ತತ್ವ ಸಿದ್ಧಾಂತವಾಗಿ ತಾತ್ವಿಕವಾಗಿ ಸಮರ್ಥಿಸಿತ್ತು. ಇದು ಕೃಷ್ಣ ಪ್ರಜ್ಞೆಯ ತತ್ವ ಸಿದ್ಧಾಂತ ಅಂದ್ರೆ ಏನಂತಾರೆ ಇದಕ್ಕೆ, ಫಿಲಾಸಫಿಕಲ್ ತತ್ವ ಸಿದ್ಧಾಂತ ಅನ್ನಕ್ಕೆ ಏನ್ ಮಾತಾಡಿ ವರ್ಡ್, ಅದಕ್ಕೆ ತಾತ್ವಿಕವಾಗಿ ಸಮರ್ಥಿಸಿತ್ತು ಅಂದ್ರೆ ತತ್ವ ಅಂದ್ರೆ ನಿಜವಾದ್ದು. ಇದು ಸಿದ್ಧಾಂತ ಅಂದ್ರೆ ಏನಂದ್ರಿ, ಕೃಷ್ಣ ಪ್ರಜ್ಞೆ ಏನು ಎತ್ತ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂತ ನಿಜವಾದ ವಾಕ್ಯ ಅಂತ ಅನ್ಕೋಬಹುದು ನಾವು. ಸಿದ್ಧಾಂತ ಅಂದ್ರೆ ಪ್ರೂವ್ ಮಾಡಿ ಹೇಳಿರೋ ತರ. ದೇವರು ಕಾಣುತ್ತಾನೆ, ದೇವರೇ ಪ್ರಕಾಶ, ದೇವರು ಕಾಣಿಸ್ತಾನೆ. ಯಾಕಂದ್ರೆ ನಾವು ಮೂರ್ತಿಗಳಲ್ಲಿ ಪ್ರತಿಯೊಂದರಲ್ಲೂ ನಾವು ದೇವರನ್ನ ನೋಡ್ಬೋದು. ಪುಸ್ತಕ ರೂಪದಲ್ಲಿ, ಭಾಗವತ ರೂಪದಲ್ಲಿ, ಪ್ರತಿಯೊಂದರಲ್ಲೂ ದೇವರೇ ಪ್ರಕಾಶ ಅಂದ್ರೆ ಭಗವಂತ ಲೈಟ್ ಪ್ರಕಾಶ. ರಾತ್ರಿಯಲ್ಲಿ ನೆಲೆಸಿರುವ ಬಡಪಾಯಿಗಳಿಗೆ ಆದರೂ ಮಾನವನ ರೂಪದಲ್ಲಿ ತೋರುವ ಹಗಲ ಸಾಮ್ರಾಜ್ಯದ ನಿವಾಸಿಗಳಿಗೆ ಅಂದ್ರೆ ಎಲ್ಲಾರ್ಗುನು ಭಗವಂತ ಕಾಣಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾತಾಜಿ, ಟೈಮ್ ಆಯ್ತಾ? ಓಕೆ, ಇದು ಈ ಚಾಪ್ಟರ್ ಮುಗೀತಾ ಮಾತಾಜಿ? ಇಲ್ಲ ಉಂಟು. ಹೌದಾ? ಓಕೆ. ಯಾವ ಬುಕ್ ಮಾತಾಜಿ ಇದು? ಸೆಕೆಂಡ್ ಥರ್ಡ್? 10ನೇ ಚಾಪ್ಟರ್. ಸೆಕೆಂಡ್ ಬುಕ್? ಹೌದು.
ಭಕ್ತರಿಗೆಲ್ಲ ಒಂದು ಇದು ನೆಕ್ಸ್ಟ್ ನಾಳೆ ಬರೋ ಸೋಮವಾರ ಕ್ಲಾಸ್ ಇರೋದಿಲ್ಲ, ಈ ಲೀಲಾಮೃತ ಕ್ಲಾಸ್, ಯಾಕೆಂದ್ರೆ ಅಲ್ಲಿ ಟೆಂಪಲ್ದು ಇನಾಗ್ರೇಷನ್ ಇದೆಯಲ್ಲ, ಸೊ ನಾಳೆ ನಾಡದ್ದು ಎಲ್ಲ ಅಲ್ಲಿ ನೋಡ್ಬೋದು. ಸೊ ಇಷ್ಟು ದಿವಸ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಅದನ್ನ ನನಗೆ ಇಂಡಿವಿಜುವಲ್ ಮೆಸೇಜ್ ಹಾಕಿ, ನಾನು ಅದನ್ನ ನೋಡ್ಬಿಟ್ಟು ಕರೆಕ್ಟ್ ಮಾಡಿ ರೆಫರ್ ಮಾಡಿ ಹೇಳ್ತೀನಿ. ಯಾಕಂದ್ರೆ ನನಗೇನು ಇದರಲ್ಲಿ ನಾಲೆಡ್ಜ್ ಅಂತೂ ಇಲ್ವೇ ಇಲ್ಲ, ನಾನು ಮಾಡೂ ಇಲ್ಲ ಎಂದು ಕ್ಲಾಸ್ ಇಷ್ಟೊಂದು. ಸೊ ಏನಿದ್ರು ತಪ್ಪಿದ್ರೆ ಏನಿದ್ರು ಕ್ಷಮಿಸ್ಬಿಡಿ. ವಾಂಚಾ ಕಲ್ಪತರೋಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರೋ ಭಕ್ತ ವೃಂದಕ್ಕೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. 20 ಪೇಜ್ ಇದೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಾ? ಹಾಕ್ತೀವಿ ಮಾತಾಜಿ ಈಗ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಂಗಳವಾರ మేడం ఇంకొకరు వేస్తారు, వాళ్ళు ఊరికి పోయిండ్రు కదా మధ్యాహ్నం చేసిండ్రు కదా. ಮಂಗಳವಾರ ಹೇಳಿದಾರಾ? ಅಲ್ಲ ಬುಧವಾರವಾ? ಏನ್ ಮಾತಾಜಿ? ಮಂಗಳವಾರ ದಿವಸ ಸೋಮವಾರ ಇಲ್ವಂತೆ, ಮಂಗಳವಾರದಿಂದ ಹೌದು, ಮಂಗಳವಾರದಿಂದ. ನೆಕ್ಸ್ಟ್ ಯಾರು ಮಾತಾಜಿ ಹೇಳಿದಾರ? ಸರಿನಾ? ಆಗ್ಬೇಡಿ ಮಾತಾಜಿ, ತುಂಬಾ ಥ್ಯಾಂಕ್ಸ್ ಮಾತಾಜಿ, ನೀವು ಪ್ರತಿಯೊಂದು ಶೇರ್ ಮಾಡಿ ಪ್ರಭುಪಾದರಿಗೆ ಎಲ್ಲ. ಅದೇ ಶ್ರೀಲ ಪ್ರಭುಪಾದಕ್ಕೆ ಜೈ. ಜೈ. ಅನಂತ ಕೋಟಿ ಭಕ್ತ ವೃಂದಕ್ಕೆ ಜೈ. ನೀವು ನಾಳೆ ಹೋಗ್ತಿದ್ದೀರಾ ಮಾತಾಜಿ? ಲೈವ್ ಸ್ಟ್ರೀಮ್ ಆಗ್ತಾ ಇದೆ.